पापं परमे तस्य प्रकृतिर्यस्य परस्तम विद्युतो वान्ति कुतो यमग्निः त्वमेव वान्तमनुभाति सर्वमणि दूरದಲ್ಲಿ ಮಾಡ್ರಿ ದೂರದಲ್ಲಿ ಮಾಡಬೇಕು ಮತ್ತು ರಕ್ತ ಸಂಬಂಧಿಗಳು ಸೇರಿ ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಮಾಡ್ತಾ ಇದ್ವಿ. ತಮ್ಮೆಲ್ಲರ ಸಹಕಾರ ತುಂಬಾ ದೊಡ್ಡದಾಗಿ ನಮ್ಮ ಅದೇ ರೀತಿ ಎಲ್ಲರೂ ಸಹಿತ ಸಹಕರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಕಾಲ್ನಡಿಗೆಯಲ್ಲಿ ಬಸ್ ಸ್ಟ್ಯಾಂಡ್ ತನಕ, ಬಸ್ ಸ್ಟ್ಯಾಂಡ್ ಸ್ವಲ್ಪ ಮುಂದೆ ಬರ್ಬೋದು, ಎಷ್ಟಾಗುತ್ತೆ ಅಷ್ಟು ದೂರ ನಡ್ಕೊಂಡು ದಯವಿಟ್ಟು ಬರಬೇಕು ಅಂತ ನಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲೇ ವೆಹಿಕಲ್ ಇದೆ, ಇಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ, ದಯವಿಟ್ಟು ಯಾರು ಮಾಡಬೇಡಿ. ಇರೋ 18 ಜನ ಮತ್ತು ಅದರಲ್ಲೂ ಮತ್ತು 16 ಜನ 15 ಜನ ಆದರೆ ಕಷ್ಟ. ನಾನು ರಿಟೈರ್ ಆಗಿ 15 ವರ್ಷ ಆಯ್ತು. ಒಂದು ಫೋಟೋ ತೆಗೆದುಬಿಡಿ ಇಲ್ಲೇ ಎಲ್ಲರೂ. ವಸ್ಪಾಂಕಿತೋ ಮಣಿಮಯಾಸನ ಸಂಸ್ಥಿತೋಸೌ ಸರ್ವೇಶ್ವರೋ ವಸತು ಮೇಘದೀಕ್ಷೋತ್ರಿ ವ್ಯೋಮ ಶಬ್ದ ಸಂಗ್ರಹಣ ಕ್ಷಮಚಿಂತ್ಯ ಶಕ್ತಯೇ ನಮಸ್ತೆ ವಿಶ್ವಕರ್ಮಣೆ ಆರೂಪಾಹ ಸ್ಪರ್ಶವಂತೋಪಿ ವಾಯುವಾಹ ಪರಮಾಣವಃ ಆಶ್ರಿತಃ ಚತುರ್ವಿಧ ಪಚತ್ಯನ್ನಂ ತದುದರ್ಯಂ ಮಹಸ್ಮೃತಂ ದೃಢಗಾತೇನ ಕಾಷ್ಟಧೈರ್ಯತ್ತೇಜೋ ಜಾಯತೆ ಮಹತ್ ಜನ್ಮನೋ ನಾಮ ತಲ್ಲೋಕೆ ಶೌತಂ ಸ್ಮಾರ್ತಂ ಅವಿಪಚೇತ್ ಯಃ ಕಾಲಂ ದಕ್ಷಿಣಾಂಚೈವ ಯಜಮಾನಂ ಹವಿಂಷಿ ಚ ಧಾರಯಾನ್ಯಃ ಕರಶೋ ವಿಶ್ವಕರ್ಮ ಸಪಾತುನಃ ನಯತ್ಯನೇಕರಸತಾಂ ಮಧುರೈಕರಸಂಜಲಂ ಯಸ್ವರದ್ಬೀಜಯೋಗೇನ ಮಹಾಶೈತಿ ಪಾತುನಃ ಬಹುಮಾನೇಪತ್ತೌ ವಿಶ್ವಕರ್ಮೋಪಾಖ್ಯಾನೆ ಶ್ರೀಕೃಷ್ಣ ಕೃತ ವಿಶ್ವಕರ್ಮ ಸ್ತೋತ್ರಂ ಸಂಪೂರ್ಣ. श्री शंकरनाथ स्वामी जी के, श्री शंकरनाथ स्वामी जी के, श्री शंकरनाथ स्वामी जी के. ನಿರ್ಮಿಸುವ ಸಂದರ್ಭದಲ್ಲಿ ಹೇಳಿದ ಮಂತ್ರ ಇದು ಸರ್. ಟ್ರಾಫಿಕ್ ಜಾಮ್ ಆಗ್ಬಿಡ್ತಾನೆ, ಟ್ರಾಫಿಕ್ ಜಾಮ್ ಆಯ್ತು. ಪೂಜೆ ಮಾಡ್ತಾರೆ, ಅದು ಮಾಡ್ತಾರೆ. ಸ್ವಲ್ಪ ಕಟ್ಬೇಕಿದ್ದೀರಪ್ಪ. सर्वस्याद्ये सर्वस्य सर्वमेव तेनाप्नोति सर्वं जयति.
ನನ್ನ ಪ್ರಮುಖ ಚರಣಮಂಡಲದಲ್ಲಿ ಎನ್ನಯ ಆರಾಧ್ಯ ದೈವವಾಗಿರುವಂತಹ ಹರಗುರು ವೀರಭದ್ರನನ್ನು ಸ್ಮರಿಸಿಕೊಂಡಾಡುತ್ತಾ ಈ ಗ್ರಾಮದ ಮೂಲ ಪುರುಷನಾಗಿರುವಂತಹ ಸಂಗಮಿ ರಂಗನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡಾಡುತ್ತಾ ಭಬ್ಬರೇ ರುದ್ರ ಓಂ ಪರಮ ಪಾವನ ಅಗದಾಧಾರ ಭಕ್ತಪಾಲನ ಬಹು ವಿನಾಶ ಹೇ ಶಂಕರ ಅಭಯಂಕರ ಕೋಟಿ ತೇಜೋಮಯ ಅಲ್ಲರೇ ಭಬ್ಬರೇ ರುದ್ರ ಕೋಟಿ ತೇಜೋಮಯ ಕಪಟ ನಾಟಕದ ಸೂತ್ರಧಾರಿ ಕರೆದಿರುವ ಭಕ್ತರನ್ನೆಲ್ಲ ಕಾಪಾಡಯ್ಯ ಅಖಂಡೇಶ್ವರ. ಭಪ್ಪರೇ ರುದ್ರ ಹೇ ದೇವ ಯೇ ಶಂಭುವೆ ಬರುತ್ತಾನೆ ಪುರ ಹರನ ಪುತ್ರ ಅಲ್ಲರೇ ಭಪ್ಪರೇ ರುದ್ರ ಇಲ್ಲಿ ಪರಮ ಪವಿತ್ರವಾದಂತಹ ಶುಭ ದಿನದಂದು ಈ ಸದ್ಭಕ್ತರುಗಳು ಸೇರಿಕೊಂಡು ನಡೆಸುತ್ತಿರುವ ಈ ಶುಭ ಮಹೋತ್ಸವಕ್ಕೆ ಕಾಳಹಸ್ತೇಶ್ವರ ಸ್ವಾಮಿಯು ತ್ರಿಪುಳ ಮದ್ದಾಳ ಗದ್ದಿಗೆಯನ್ನು ಬಿಟ್ಟು ನಾವು 9 ವಚನ ಭಜಂತ್ರಿಯ ಕೀಲಲ ಹೋಲಗ ಸಮಳ ವಾದ್ಯರವಸದಲ್ಲಿ ವೀರ ಖಡ್ಗವನ್ನು ಜಳಕಿಸುತ್ತಾ ಯಾವ ರೀತಿ ಬರುತ್ತಿದ್ದಾನೆಂದರೆ ಬಲರೆ ಬಲ ಬಲ ಫಲರೆ ಬಲ ಬಲ ಫಲರೆ ಬಲ ಬಲ ರುದ್ಧ ಫಲರೆ ಬಲ ಬಲ ಫಲರೆ ಬಲ ಬಲ ಫಲರೆ ಬಲ ಬಲ ರುದ್ರ ಭೀಮ ಕಿಟ ರುದ್ರ ಎಂದೆನ್ನುವ ಕೂಗಿಗೆ ಎಂತು ಬರುತ್ಯಾನಯ್ಯ. ನವಬ್ರಹ್ಮರ ಮೇಲಾದ ದಕ್ಷ ಬ್ರಹ್ಮನ ಶಿರ ಹರಿದ ತಲೆಗೆ ಕುರಿತಲೆ ನಿಟ್ಟಂತ ಕಾದುರಿ ನಿನಗಾರು ಸರಿಯೇ ಯಾವ ನಮ್ಮಯ್ಯ ಕಡುಗಲೆಯ ಕಲಿ ವೀರಭದ್ರ ಇಂದು ಈ ಪರಮ ಪವಿತ್ರವಾದಂತಹ ಶುಭ ದಿನದಂದು ಅನ್ನಯ್ಯ ತ್ರಿಪುಳ ಮದ್ದಾಳ ಗದ್ದಿಗೆಯನ್ನು ಬಿಟ್ಟು ಪಾದದಾಳ ಗೆಜ್ಜೆ ಸರಪಳಿಯಂ ತೊಟ್ಟು ಅಲ್ಲಿಂದು ನಾಟ್ಯವನ್ನಾಡುತ್ತಾ ಎಂತು ಬರುತ್ಯಾನಯ್ಯ.
ದಿನದಂದು ಕಳಸ ಕನ್ನಡಿ ರಥಾರೂಢನಾಗಿ ವೈಭವ ಪೂರಿತನಾಗಿ ಎಂತು ಬರುತ್ತೇನಯ್ಯ. ಯಾಕಂದ್ರೆ ನಿಮ್ಮ ಕೃಪೆ ತಮ್ಮ ಕೃಪೆಯಿಂದ ಆಗಿದ್ದಾರೆ ಗುರುಗಳ ಆಶೀರ್ವಾದ. ನಾವು ನೆಕ್ಸ್ಟ್ ಕಾರ್ಯಕ್ರಮ ಹೋಗ್ಲಿಕ್ಕೆ ಅದೇ ರೀತಿ ನಮ್ಮ ವನದಿ ಮುದದಿಂದ ಕಂಗೊಳಿಸುತ್ತ ಈ ಭಕ್ತ ಸಮೂಹವನ್ನೆಲ್ಲ ತನ್ನೆಡೆಗೆ ಕರೆತರಿಸಿ ಅವರು ಬೇಡಿದ ವರದ ದೇವ ಯೇಶಮುಯ್. ಅತ್ತಿ ಹಾಲದ ಮರ ಸುತ್ತಲೂ ತೆಂಗಿನ ಮರ, ಅತ್ತಿ ಹಾಲದ ಮರ ಸುತ್ತಲೂ ತೆಂಗಿನ ಮರ ಮುತ್ತುತ್ತೆ ವನದೊಳಗೆ ಉದ್ಭವಿಸಿದನಯ್ಯ ನಮ್ಮ ಕಾಳಹಸ್ತೇಶ್ವರ ಸ್ವಾಮಿ. ತನಗೆ ಒಲಿಯದೆ ಮೀರಿ ನಡೆದವರ ಗಂಡ, ಭಯ ಭಕ್ತಿಯಿಂದ ಕಂಡವರ ಕಣ್ಣಲ್ಲಿ ಕಂಡ, ಭಾರಿ ಮಸನಗಳ ಗಂಡ, ಆಸಕ್ತಿ ಪುಂಡ, ಸೃಷ್ಟಿಯೊಳಧಿಕವಾದಂಥ ಗುರು ವೀರಭದ್ರನೇ ಬಹುಪರ. ದೇವ ಯೇಶಮುಯ್. ಉಲ್ಲಾಸಭರಿತರಾಗಿರುವ ಎಲ್ಲ ಜನಾಂಗಗಳೇ, ನೀವು ಸಲ್ಲಲಿತವಾಗಿ ಗೊಲ್ಲು ಮಾಡದೆ ಕೇಳಿರಿ. ದೇವ ಯೇಶಮುಯ್. ಎನ್ನತನು ಎನ್ನದನ ಎನ್ನ ಮನ, ಎನ್ನತನು ಎನ್ನದನ ಎನ್ನ ಮನ. ಸತಿ ಸುತರೆಂಬ ಮೋಹದ ಭಿನ್ನಾಣದ ಮಾತುಗಳನ್ನು ಆಡುವುದರಲ್ಲಿ ಸುಖವಿಲ್ಲ. ಅದು ಹೇಗೆಂದರೆ ಸಂಜೆಯೋಳು ಅನೇಕ ಪಕ್ಷಿ ಒಂದು ವೃಕ್ಷದೊಳು ಕೂಡಿದ್ದು ಪ್ರಾತಃ ಕಾಲದಲ್ಲಿ ಆತ್ಮೀಯ ಎಲ್ಲ ಸಮಾಜ ಬಂಧುಗಳು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ನಮ್ಮಲ್ಲಿ ಸೂಚನೆ ಮಾಡ್ಕೊಳ್ತಾ ಇದ್ದೇವೆ. ಗುರುವರಣ್ಯರಾದಂಥ ಶ್ರೀ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಪಡಮಡುತ್ತಾ ಶ್ರೀ ಕ್ಷೇತ್ರ ಹೊರನಾಡು ಕ್ಷೇತ್ರದ ಧರ್ಮಕರ್ತರಾಗಿದ್ದಂಥ ಡಾಕ್ಟರ್ ಜಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಭೀಮೇಶ್ವರ ಜೋಶಿಯವರ ಪದತಲ ಅಂಜಲ ಮನಸ್ಸಿನಿಂದ ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಭೀಮೇಶ್ವರ ಜೋಶಿಯವರನ್ನ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಗ್ರಾಮಕ್ಕೆ ಈ ಕ್ಷೇತ್ರಕ್ಕೆ ನಾವು ಅವರನ್ನು ಬರಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಲಿ ಅಂತ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರ್ಥನೆ ಶ್ರೀಮತಿ ಸುಕನ್ಯಾ ಮತ್ತು ಸಂಗಡಿಗರಿಂದ. ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಪಾಲಿಪುದೆ ಮಗೆ ವಿನಾಯಕ, ಭಜನೆ ಪಾಲಿಪುದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು,
ಕಾರ್ಯಸಿದ್ಧಿಪುದೆ ಮಗೆ ವಿನಾಯಕ ಕಾರ್ಯಸಿದ್ಧಿಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಶ್ರೀಮತಿ ಸುಕನ್ಯಾರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಸುಂದರ ಸಮಾರಂಭಕ್ಕೆ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದಾರೆ ಶ್ರೀಯುತ ಓಂಕಾರಮೂರ್ತಿಯವರು. ಎಲ್ಲ ನನ್ನ ರಕ್ತ ಸಂಬಂಧಿಗಳೇ, ಬಂಧು ಮಿತ್ರರೇ, ಸಮಾಜದ ಎಲ್ಲ ಆಸ್ತಿಗಳೇ. ಯಾಕೆಂತ ಹೇಳಿದ್ರೆ ಸಮಾಜದ ಆಸ್ತಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇಂತಹ ಸಮಾರಂಭಗಳಿಗೆ ಯಾರು ಬರ್ತಾರೆ ಅವ್ರು ಸಮಾಜದ ಆಸ್ತಿಗಳೇ ಅಲ್ವಾ. ಒಂದು ಜೋರ ಚಪ್ಪಾಳೆ ಬರಲಿ ಅವರಿಗೆಲ್ಲರಿಗೂ. ಆತ್ಮೀಯವಾಗಿ ಈ ದಿನ ಬ್ರಹ್ಮಕಲಶೋತ್ಸವವನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಾಲಯದ ಧರ್ಮಕರ್ತರು ಡಾಕ್ಟರ್ ಭೀಮೇಶ್ವರ ಜೋಶಿಯವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇಂದಿನಿಂದಲೂ ಸಹಕಾರವನ್ನು ಕೊಟ್ಟಂತಹ ನಮ್ಮೆಲ್ಲ ಕಾರ್ಯಕ್ರಮಗಳು ಸಹಿತ ನಮಗೆ ಪ್ರಾರಂಭದಿಂದ ನಾವು 3 ವರ್ಷ ಆಯಿತು ಪ್ರಾರಂಭ ಮಾಡಿ, 3 ವರ್ಷದಿಂದನೂ ಸಹಿತ ನಮ್ಮ ಎಲ್ಲ ಕರೆಗಳನ್ನು ಮನ್ನಿಸಿ ಏನು ಬೇಕು ಫೋನ್ನಲ್ಲೇ ಅಥವಾ ಅವರಾಗೆ ಖುದ್ದು ಎಲ್ಲಿ ಸಿಕ್ಕಿದ್ರು ಸಹಿತ ದೇವಸ್ಥಾನ ಇಲ್ಲಿಗೆ ಬಂತಪ್ಪ ಏನಾಯಿತು ಆ ಥರ ವಿಚಾರಿಸ್ತಾ ಇದ್ರು. ಅವರು ಸಹಿತ ಅವರ ಸಲಹೆ ಸಹಕಾರಗಳೊಂದಿಗೆ ನಾವು ಈ ದೇವಸ್ಥಾನ ಮಾಡಿದ್ದೇವೆ. ಅವರಿಗೂ ಸಹಿತ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಕರಾಯಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ನಾವೆಲ್ಲ ನೋಡಿದ್ದೀವಲ್ಲ, ಬೆಳಗ್ಗೆ ನಾವು ಈ ಕಡೆಯಿಂದ ಹೊರಟಿದ್ವಿ ಬೇಗ ಆಗುತ್ತೆ ಅಂತ. ಆದರೆ ನಮ್ಮ ನಾಯಕ್ ಸಚಿದಾನಂದ ಅವರು ದೇವರು ಯಾವಾಗಲೂ ಮುಂಭಾಗದಲ್ಲಿ ಬರಬೇಕು ಅಂತೇಳಿ ಒಂದು ಅರ್ಧ ಗಂಟೆ ತಡವನ್ನು ಮಾಡಿದ್ದಾರೆ. ಆದರೂ ವಿಧಿವಿಧಾನಗಳಿಂದ ಹೋಗಿ ಅಂತೇಳಿ ಹೇಳಿದ್ದಾರೆ. ಅವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಆಚಾರ್ಯ ಅವರು ಸಹಿತ ಹುಡುಗರ ಥರ ಎಲ್ಲರ ಜೊತೆ ಓಡಾಡಿ 1 ತಿಂಗಳ ಕಾಲ ಎಲ್ಲರೊಟ್ಟಿಗೆ ಎಲ್ಲ ಸಂಬಂಧಗಳನ್ನು ಕಳಿಸಿ ಈ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಬಂಟಕಲ್ಲಿನ ನಮ್ಮ ದಿವಾಕರ ಪುರೋಹಿತ್ ಮತ್ತು ವರ್ಗದವರು ಬಂದಿದ್ದಾರೆ. ದಿವಾಕರ್ ಪುರೋಹಿತ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮಾಜದ ಹಿರಿಯರು ಪುರೋಹಿತರು ಆದ ಶ್ರೀ ಶಂಕರಾಚಾರ್ ಅವರು ಬಂದಿದ್ದಾರೆ. ಅವರಿಗೂ ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ವಿ. ಅದೇ ರೀತಿ ನಮ್ಮ ಅಜ್ಜಂಪುರದ ಕೃಷ್ಣಮೂರ್ತಿ ಆಚಾರ್ಯ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಇನ್ನೆಲ್ಲ ನಮ್ಮ ಸಜ್ಜನ ಬಂಧುಗಳು ಎಲ್ರಿಗೂ ಸಹಿತ ಹೆಸರೇಳಲಿಕ್ಕೆ ಆಗೋದಿಲ್ಲ. ನಮ್ಮ ತಾಲೂಕು ಅಧ್ಯಕ್ಷರಾದ ತೀರ್ಥಾಚಾರ ಮೇಲೆ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಮೂಲಕ ಕೇಳ್ತಾ ಇದ್ದಾರೆ. ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಸಮಾಜದ ಎಲ್ಲ ಬಂಧುಗಳಿಗೂ ಎಲ್ಲ ತಾಯಂದ್ರಿಗೂ ಸರ್ವರನ್ನ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸಿದಂಥ ಶ್ರೀಯುತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡ್ತಾ ಈಗ ವಿದ್ಯುಕ್ತವಾಗಿ ಈ 3 ದಿನಗಳ ನಡೆಯುವಂಥ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಲಿ ಅಂತ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಪರಮ ಪೂಜ್ಯ ಶ್ರೀಗಳಾಗತಕ್ಕಂಥ ಶ್ರೀಯುತ ಭೀಮೇಶ್ವರ ಜೋಶಿ ಅವರು ಧರ್ಮಕರ್ತರು ಶ್ರೀ ಕ್ಷೇತ್ರ ವರ್ಣ ಇದೆ. ಹಾಗೆ ಅವರ ನಮ್ಮ ಎಲ್ಲ ನಡೆನುಡಿಗಳಲ್ಲೂ ತಾವು ತಮ್ಮನ್ನು ಕೆಲವು ತಪ್ಪುಗಳನ್ನು ತಿದ್ದಿ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾನು ಅವರನ್ನ ಎಲ್ಲರ ಪರವಾಗಿ ಕ್ಷಮೆಯನ್ನು ಕೋರ್ತೇನೆ. ಇಷ್ಟೊತ್ತಿಗೆ ಅವರು ಈ ಕ್ಷೇತ್ರವನ್ನು ಬಿಟ್ಟು ತೆರಳಬೇಕಾಯಿತು. ತುಂಬ ಅವರ ಕುಟುಂಬದ ಕಾರ್ಯಕ್ರಮ ಬಿಟ್ಟು ನಮ್ಮ ಮಾತಿಗೆ ಮನ್ನಿಸಿ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರಲ್ಲಿ ನಾನು ಎಲ್ಲರ ಪರವಾಗಿ ಕ್ಷಮೆಯನ್ನು ಯಾಚಿಸ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಅವರನ್ನು
ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಆ ಗುರುಗಳು ನಮ್ಮ ಒಡ್ನಾಳ್ ಶ್ರೀಗಳು ಕೂಡ ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಎದ್ದು ನಿಂತು ಈಗ ವೇದಘೋಷದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವಿಷೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾರ್ಪಣಾ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಲಿ ಎಂದು ಪ್ರಾಂಜಲ ಮನಸ್ಸಿನಿಂದ ಹಾರೈಸಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದಂಥ ಶ್ರೀಯುತರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರು ತಮ್ಮೆರಡು ಉದ್ಘಾಟನಾ ನುಡಿಗಳನ್ನು ತಮ್ಮೆಲ್ಲರನ್ನ ಉದ್ದೇಶಿಸಿ ನುಡಿಬೇಕು ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ಜಗದ್ಗುರುವಿಗೆ ಆರಾಧ್ಯ ದೇವತೆಗೆ ಕ್ಷೇತ್ರಾದಿ ಸಪರಿವಾರ ಶ್ರೀ ಕಾಳಹಸ್ತೇಶ್ವರ ಸ್ವಾಮಿಯ ದಿವ್ಯ ಚರಣಗಳಿಗೆ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಪಿಳ್ಳೇನಹಳ್ಳಿಯ ಈ ಸುಂದರ ಪರಿಸರದಲ್ಲಿ ಬಹಳ ಪುರಾತನವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಕಲಾ ಪ್ರಾಕಾರದ ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ಕಾಳಹಸ್ತೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಸರ್ವ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಿ ನಿರಂತರವಾಗಿ ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ತಮ್ಮ ಪೂರ್ಣಾನುಗ್ರಹದೊಂದಿಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನೀಡ್ತಾ ಇರತಕ್ಕಂಥ ಒಡ್ನಹಾಳು ಸಾವಿತ್ರಿ ಪೀಠದ ಪೂಜ್ಯ ಶ್ರೀ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳವರಿಗೆ ಮನಸಾ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ, ನಾಯಕ್ ಸಚ್ಚಿದಾನಂದ ಮೂರ್ತಿಯವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ವಿಶ್ವಕರ್ಮ ಸಮಾಜದ ಹಿರಿಯ ಕಿರಿಯ ಪುರೋಹಿತರೇ, ಉಪಸ್ಥಿತಕ್ಕಂಥ ಎಲ್ಲ ಸಮಾಜ ಬಾಂಧವರೇ, ಮಾಧ್ಯಮದ ಪ್ರತಿನಿಧಿಗಳೇ, ಈಗ ನಾವು ಬಸವರಾಜ್ ಹೇಳಿದ ಹಾಗೆ 11 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾಗಿತ್ತು. ಉತ್ಸವಾದಿಗಳ ಮುಖಾಂತರವಾಗಿ ಪೂಜ್ಯ ಶ್ರೀಗಳವರ ಮೆರವಣಿಗೆ ಇದೆಲ್ಲವನ್ನೂ
ಪೂರೈಸಿಕೊಂಡು ಇಲ್ಲಿಗೆ ಕಾರ್ಯಕ್ರಮಕ್ಕೆ ಈಗ ಬರುವ ವ್ಯವಸ್ಥೆ ಆಯಿತು. ಆದರೆ ನಮ್ಮ ಸಮಯ ಹಾಳಾಗಲಿಲ್ಲ ಅನ್ನುವಂಥದ್ದು ಭಾಳ ಸಂತೋಷದಲ್ಲಿ ಹೇಳುವುದಕ್ಕೆ ಬಯಸ್ತೇವೆ. ಬಹುಶಃ ದೈವೇಚ್ಛೆ ಹಾಗಿತ್ತು ಅಂತ ಕಾಣ್ತದೆ. ನಾವು ಬಂದಾಗ ಕೆಲವಷ್ಟು ಸಮಿತಿಯ ಸದಸ್ಯರು, ವಿಶೇಷವಾಗಿ ನಾಯಕ್ ಸಚ್ಚಿದಾನಂದ ಅವರು, ಈ ಕಾಳಹಸ್ತೇಶ್ವರ ದೇವಸ್ಥಾನ ಮತ್ತು ಸಕ್ರಾಯಪಟ್ಟಣದ ಈ ಭಾಗದಲ್ಲಿ ಇರ್ತಕ್ಕಂಥ ದೇವರುಗಳ ಬಗ್ಗೆ ಭಾಳ ಆಳವಾಗಿರ್ತಕ್ಕಂಥ ಅರಿವಿದೆ. ಜೊತೆಗೆ ಅದನ್ನು ಭಾಳ ಸ್ಪಷ್ಟವಾಗಿ ಉತ್ತಮವಾದಂಥ ರೀತಿಯಲ್ಲಿ ವಿವರಿಸಿದರು. ಹಾಗಾಗಿ ನಮಗೆ ಈ ಕ್ಷೇತ್ರದ ವಿಶೇಷತೆ ಮತ್ತು ಇಲ್ಲಿಯ ಸಾನ್ನಿಧ್ಯದ ಭವ್ಯ ಪರಂಪರೆಯನ್ನು ತಿಳ್ಕೊಳ್ಳುವಂಥ ಅವಕಾಶ ಸುಮಾರು ಒಂದೂವರೆ ಗಂಟೆಗಳ ಕಾಲ ಈ ವಿಸ್ತಾರವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಅವಕಾಶವಾಯಿತು ಅನ್ನುವಂಥ ಸಮಾಧಾನವೂ ಕೂಡ ಸಿಕ್ಕಿದೆ. ಯಾವತ್ತೂ ಜೀವನದಲ್ಲಿ ವರ್ತಮಾನದಲ್ಲಿ ನಾವು ಬದುಕನ್ನು ಉಜ್ವಲವಾದ ರೂಪಕ್ಕೆ ಬದಲಾಯಿಸುವಂಥ ವ್ಯವಸ್ಥೆ ಆಗಬೇಕಾದ್ರೆ ಇತಿಹಾಸ ಬಹಳ ಮುಖ್ಯ. ಅದು ದೈವದ್ದಾಗಲಿ, ದೇವಂದಾಗಲಿ, ಮನುಷ್ಯನದ್ದಾಗಲಿ. ನಮ್ಮ ಕುಟುಂಬದ ವ್ಯವಸ್ಥೆಯ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಕುಟುಂಬ ಏನಾಗಿತ್ತು, ಹೇಗಿತ್ತು, ಯಾವ ರೀತಿಯಾಗಿತ್ತು ಅನ್ನುವಂಥ ಕಲ್ಪನೆ ನಮಗಿಲ್ದೇನೆ ಹೋದರೆ ವರ್ತಮಾನದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಇವೆರಡೂ ಸಮರ್ಪಕವಾಗಿ ತಿಳ್ಕೊಂಡಾಗ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನುವಂಥ ನಿರ್ಧಾರ ಮಾಡಿಕೊಳ್ಳೋದಕ್ಕೆ ನಮಗೆ ಅವಕಾಶವಾಗ್ತದೆ. ಆ ದೃಷ್ಟಿಯನ್ನು ಯೋಚನೆ ಮಾಡಿದಾಗ, ಈ ದೇವಾಲಯದ ಇತಿಹಾಸವನ್ನು ಕೇಳಿದಾಗ, ಇಲ್ಲಿಯ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಅದ್ಭುತವಾಗಿರ್ತಕ್ಕಂಥ ಹೊಯ್ಸಳರ ಕಾಲದ ಇರ್ಬೋದು, ಯಾವ್ಯಾವ 900 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಭೂಮಿ, ಬಹುಶಃ ಸಕ್ರಾಯಪಟ್ಟಣದಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ದೇವರುಗಳ ಸಾನ್ನಿಧ್ಯದ ಈ ಭೂಮಿ ಏನೇನು ತೋರಿಸ್ತದೆ ಅಂತ ಕೇಳಿದರೆ, ಒಂದು ರೀತಿಯಲ್ಲಿ ಹೇಳ್ಬೋದಾದರೆ ದೇವಲೋಕವೇ ಸಕ್ರಾಯಪಟ್ಟಣದಲ್ಲಿ ಸ್ಥಿರವಾಗಿ ನಿಲ್ಲತಕ್ಕಂಥ ಅಪೇಕ್ಷೆಯನ್ನು ಪಟ್ಟು ಇಲ್ಲಿ ನೆಲೆಗೊಂಡಿದ್ದಾರೆ ಅನ್ನುವಂಥದ್ದನ್ನು ಕಾಣಬಹುದಾಗ್ತದೆ. ಅಂತ ಕೇಳಿದೆ, ಯಾವ್ಯಾವುದು ಇಲ್ಲಿಂದ ಯಾವ್ಯಾವ ದೇವರುಗಳನ್ನು ಇಲ್ಲಿಂದ ಆಯಾ ಕಾಲದಲ್ಲೂ ಯಾವ್ಯಾವ ಸಮಸ್ಯೆಗಳಿಗೂ ಏನೇನೋ ಜನ ಇಲ್ಲಿಂದ ಹೊತ್ಕೊಂಡು ಹೋದ್ರೆ ಆ ದೇವಾಲಯ ಅಲ್ಲಿ ಹೊತ್ತಂಥ ದೇವರುಗಳೆಲ್ಲ ವಿಜೃಂಭಣೆಯಿಂದ ಆ ದೇವಾಲಯಗಳ ಜೀರ್ಣೋದ್ಧಾರವಾಗಿದೆ. ಅಲ್ಲಿ ನಿತ್ಯವೂ ದೇವತಾ ಆರಾಧನೆಗಳು ಸಮೃದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗ್ತದೆ ಅಂತಾದರೆ ಈ ಮಣ್ಣಿನ, ಈ ಭೂಮಿಯ ಪಾವಿತ್ರತೆ ಎಷ್ಟಿರಬೇಕು ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ಎರಡನೇದು ನಮಗೆ ಕಂಡಿದ್ದು, ಹೊಸ ದೇವಸ್ಥಾನವನ್ನು ಕಟ್ಟೋಕ್ಕಿಂತಲೂ ಪುರಾತನವಾದ ದೇವಸ್ಥಾನವನ್ನು ಯಥಾಸ್ಥಿತಿಯಲ್ಲಿ ಜೀವಂತವಾಗಿ ಉಳಿಸಿಕೊಂಡು ಅದನ್ನು ಜೀರ್ಣೋದ್ಧಾರ ಮಾಡುವುದು 100 ದೇವಸ್ಥಾನಗಳಿಗೆ ಇಂಥ ಜಾಸ್ತಿ ಫಲವನ್ನು ಬರ್ತದೆ ಅನ್ನುವಂಥದ್ದನ್ನು ಕಾಳಹಸ್ತೇಶ್ವರ ದೇವಸ್ಥಾನದ ಸಮಿತಿಯವರು ಇವತ್ತು ಇಲ್ಲಿ ಮಾಡಿ ತೋರಿಸಿದ್ದಾರೆ. ನನಗೆ ಒಳಗೆ ಬಂದು ಎಲ್ಲ ನೋಡ್ತಾ ಇದ್ದಾಗ ನನಗೆ ಆಶ್ಚರ್ಯ ಆಯಿತು. ಒಳಗೆ ಕುಸುರಿ ಕೆಲಸವನ್ನು ಇವತ್ತಿನ ಕಾಲಮಾನದಲ್ಲಿ ಈ ಮಟ್ಟದಲ್ಲಿ ಒಳಗಿನ ಕುಸುರಿ ಕೆಲಸ ಮಾಡ್ತಕ್ಕಂಥ, ಕಂಬಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೌಶಲ್ಯತೆ ಖಂಡಿತವಾಗಿಯೂ ಸಾಧ್ಯವಾಗಲಿಕ್ಕಿಲ್ಲ. ನಾನು ಕೇಳಿದೆ, ಇದೆಲ್ಲ ಯಾರು ಮಾಡಿದ್ದು ಅಂತ. 900 ವರ್ಷಗಳ ಇತಿಹಾಸವಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಏನೆಲ್ಲ ಇತ್ತು, ಯಾವುದು ಹೋಗಿತ್ತು, ಆ ಕಲ್ಲನ್ನು ಮಾತ್ರ ಬದಲಾಯಿಸಿ ನಾವು ಯಥಾಸ್ಥಿತಿಯಲ್ಲಿಯೇ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ಎಳ್ಳಷ್ಟು ಪಾರಂಪರಿಕವಾದಂಥ ವ್ಯವಸ್ಥೆಗೆ ಲೋಪ ಬರದೇ ಇರುವಂಥ ರೀತಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ನಾವುಗಳು ಇವತ್ತಿಲ್ಲಿ ಮಾಡಿದ್ದೇವೆ ಅನ್ನುವಂಥ ಮಾತು ಏನು ಸಿಕ್ತು, ಇದು ನಿಜವಾಗಿಯೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ, ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ, ವಿಶೇಷವಾದಂಥ ಸಾನ್ನಿಧ್ಯ ಇರತಕ್ಕಂಥ ಒಂದು ಸನ್ನಿಧಿ ಈ ಕೆಲಸವನ್ನು ಇಲ್ಲಿ ಕಾಳಹಸ್ತೇಶ್ವರ ಸ್ವಾಮಿ ಮಾಡಿಸ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಸಾಕ್ಷೀಕರಿಸಬಹುದಾಗಿರ್ತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಸಂಪನ್ನವಾಗಿದೆ. ಧರ್ಮಸ್ಥಳ ಮಂಜುನಾಥೇಶ್ವರ ದೇವಾಲಯಗಳ ಜೀರ್ಣೋದ್ಧಾರ ಸಮಿತಿಯ ಟ್ರಸ್ಟು ಮತ್ತು ಪುರಾತತ್ವ ಇಲಾಖೆಯ ವ್ಯವಸ್ಥೆಯಲ್ಲಿ ಊರಿನ ಗ್ರಾಮಸ್ಥರು ಇಷ್ಟು ಅದ್ಭುತವಾಗಿ ಮಾಡಿರತಕ್ಕಂಥದ್ದು. ನಾವು ಬಹಳಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ, ಶಿಖರ ಪ್ರತಿಷ್ಠೆ ಮಾಡಿದ್ದೇವೆ. ಆದರೆ ಇಲ್ಲಿಯ ಶಿಖರದಲ್ಲಿ ಇರತಕ್ಕಂಥ ವೈಶಿಷ್ಟ್ಯತೆ ಬಹುಶಃ ಕರ್ನಾಟಕದಲ್ಲ, ಭಾರತದಲ್ಲಿ ಎಲ್ಲೂ ನೋಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ರೀತಿಯ ಶಿಖರ ಈ ದೇವರಿಗೆ ಇದೆ. ಅಂದರೆ ನಾಗನ ಎಡೆ ರೂಪದಲ್ಲಿರ್ತಕ್ಕಂಥ ಶಿಖರ ಇಲ್ಲಿಗೆ ಇದೆ ಅನ್ನುವಂಥದ್ದು ಇದೊಂದು ಬಹಳ ಅದ್ಭುತವಾದಂಥ ವ್ಯವಸ್ಥೆ ಮತ್ತು ಸಾನ್ನಿಧ್ಯ ಅನ್ನುವಂಥದ್ದನ್ನು ಕಾಣಬಹುದಾಗ್ತದೆ. ಮತ್ತು ಜೀವನದಲ್ಲಿ ಜೀರ್ಣಾವಸ್ಥೆ ಅಂತ ಹೇಳ್ತಕ್ಕಂಥದ್ದು
ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ವ್ಯವಸ್ಥೆಗೂ ಕೂಡ ಬರ್ತದೆ. ಮನುಷ್ಯನ ಜೀವನಕ್ಕೂ ಬರ್ತದೆ, ಸಂಸಾರಕ್ಕೂ ಬರ್ತದೆ, ಸಮಾಜಕ್ಕೂ ಬರ್ತದೆ, ಹಾಗೆ ದೇವಾಲಯಕ್ಕೂ ಕೂಡ ಬರ್ತಕ್ಕಂಥ ವಾತಾವರಣವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ದೇವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಕೂಡ ಅವನೇ ಒದಗಿಸಿಕೊಡ್ತಾನೆ. ತನ್ನ ಕ್ಷೇತ್ರದ ತನ್ನ ಆಲಯದ ಜೀರ್ಣಾವಸ್ಥೆಯ ಸ್ಥಿತಿಯನ್ನು ಪುನರ್ನಿರ್ಮಾಣ ಮಾಡಿ ಅಲ್ಲಿ ಭಕ್ತರ ಒಟ್ಟು ಸೇರುವಿಕೆಯ ಮುಖಾಂತರವಾಗಿ ಆ ಸಾನ್ನಿಧ್ಯದ ಶ್ರೇಷ್ಠತೆಯನ್ನು ಪುನರ್ನಿರ್ಮಾಣ ಮಾಡ್ತಕ್ಕಂಥ ಅವಕಾಶವನ್ನು ಕೆಲವೇ ಸಂದರ್ಭದಲ್ಲಿ ಕೆಲವೇ ಜನರಿಗೆ ಕೆಲವೇ ಕಾಲಘಟ್ಟದಲ್ಲಿ ಒದಗಿಸಿಕೊಡ್ತಕ್ಕಂಥದ್ದು ಪರಮಾತ್ಮನ ವಿಶಿಷ್ಟವಾಗಿರ್ತಕ್ಕಂಥ ಅನುಗ್ರಹ. ಈ ಭಾಗದ ಸಮಸ್ತ ಭಕ್ತರು, ಅದರಲ್ಲೂ ವಿಶೇಷವಾಗಿ ವಿಶ್ವಕರ್ಮ ಸಮಾಜದವರು ಈ ಒಂದು ಕಾರ್ಯವನ್ನು ತೆಗೆದುಕೊಂಡು ಈ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಮಾಡಿದ್ದೀರಿ. ದೇವರ ಸೃಷ್ಟಿ ಯಾವತ್ತು ಪ್ರಾರಂಭವಾಯಿತೋ ಒಂದೇ ವಿಶ್ವಕರ್ಮ ಸಮಾಜವೂ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಶೇಷತೆ. ವಿಶ್ವಕರ್ಮ ಸಮಾಜ ಬಾಕಿ ಎಲ್ಲ ಸಮಾಜಗಳಿಗಿಂತ ಬಹಳ ವಿಭಿನ್ನವಾಗಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂಥ, ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ, ವಿಶೇಷತೆಗಳಲ್ಲೇ ವಿಶೇಷಗಳನ್ನು ಹೊಂದಿರತಕ್ಕಂಥ ಸಮಾಜ ಅದು ವಿಶ್ವಕರ್ಮ ಸಮಾಜ ಅನ್ನುವುದನ್ನು ಭಾಳ ಸ್ಪಷ್ಟವಾಗಿ ಹೇಳಬಯಸ್ತೇವೆ. ನಿಮ್ಮ ಕೈಗೆ ಕಲ್ಲು ಕೊಡಿ, ಮಣ್ಣು ಕೊಡಿ, ಬೆಳ್ಳಿ ಕೊಡಿ, ಬಂಗಾರ ಕೊಡಿ, ಕಬ್ಬಣ ಕೊಡಿ, ಯಾವ ವಸ್ತು ಕೊಟ್ಟರೂ ಅದರಲ್ಲಿ ನಾವು ಏನು ಅಪೇಕ್ಷೆ ಪಡ್ತೀವಿ ಆ ಎಲ್ಲ ಆಕಾರಗಳನ್ನು ಸಮರ್ಪಕವಾಗಿ ಶಾಸ್ತ್ರಬದ್ಧವಾಗಿ ನಿರ್ಮಾಣ ಮಾಡುವಂತಹ ಸಾಮರ್ಥ್ಯ, ಯೋಗ್ಯತೆ, ಶಕ್ತಿ ಎಲ್ಲವೂ ಇರತಕ್ಕಂಥ ಒಂದೇ ಸಮಾಜ ಅದು ವಿಶ್ವಕರ್ಮ ಸಮಾಜ. ಹಾಗಾಗಿಯೇ ನಾನು ಬಂದ ಕೂಡಲೇ ಕೇಳಿದೆ, 3 ವರ್ಷಗಳಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಎಲ್ಲ ಮಾಡಿದ್ದೀರಿ, ಮಳೆಗಾಲದಲ್ಲಿ ಸೋರುವಿಕೆ ಏನಾದರೂ ಉಂಟಾ ಅಂತ ಕೇಳಿದೆ. ನಾವು ಮುಖ್ಯವಾಗಿ ಗಮನಿಸು ನಾವು ಹೋದಾಗ ಅದನ್ನು. ಆದರೆ ತಲೆ ಕೂದಲಷ್ಟು ಕೂಡ ನೀರು ಒಳಗೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳು ಸಂಪನ್ನವಾಗಿದ್ದಾವೆ ಅಂತ ಹೇಳಿದರೆ ನಿಮ್ಮ ವಿಶಿಷ್ಟತೆಯ ಸೇವೆ ಅಲ್ಲಿ ಎದ್ದು ಕಾಣುವಂಥ ರೀತಿಯಲ್ಲಿ ನೀವು ಅದನ್ನು ಮಾಡಿದ್ದೀರಿ ಅನ್ನುವಂಥದ್ದನ್ನು ಇಲ್ಲಿ ಬಹಳ ಹೆಮ್ಮೆಯಿಂದ, ಸಂತೋಷದಿಂದ, ಸಂಭ್ರಮದಿಂದ ಹೇಳಬಹುದು. ಇನ್ನು ಒಳಗಡೆ ಈಶ್ವರನ ಲಿಂಗ ಸುಮಾರು 4-4.5 ಅಡಿ ಎತ್ತರದ ಲಿಂಗ ಇದೆ, 2 ಪಾಣಿಪೀಠ ಇದೆ, ಅಲ್ಲಿ ಗಣಪತಿ ವಿಗ್ರಹ ಕೂರಿಸುವಂಥದ್ದಿದೆ, ಈ ಕಡೆ ಅಮ್ರೋವನ್ನು ಕೂರಿಸುವಂಥದ್ದಿದೆ. ವಿಶ್ವಕರ್ಮ ದೇವರನ ಮೂರ್ತಿಯನ್ನು ಕೂರಿಸ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು 3 ದಿನಗಳ ಕಾಲದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಸಚ್ಚಿದಾನಂದ ಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ನೀವೆಲ್ಲ ಸೇರಿ ಈ ಕಾರ್ಯವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದೀರಾ. ತುಂಬ ಸಂತೋಷವಾಗಿದೆ. ನೀವು ಇರ್ತಕ್ಕಂಥ ಶ್ರದ್ಧಾ ಭಕ್ತಿ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಭಗವದ್ ಪ್ರೇರಣೆ, ಶಿವಸುಜ್ಞಾನ ಸ್ವಾಮೀಜಿಯವರ ಉಪಸ್ಥಿತಿಯೂ ಕೂಡ ಇಲ್ಲಿ ಆಗತಕ್ಕಂಥ ಸೌಭಾಗ್ಯವನ್ನು ನೀವು ಕಂಡುಕೊಂಡಿದ್ದೀರಾ. ಇವೆಲ್ಲ ಒಟ್ಟಾಗಿ ನೀವು ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಏನು ಸಾನ್ನಿಧ್ಯ ಇಲ್ಲಿಂದ ಹೋಗಿತ್ತು ಅಂತ ಏನು ಮಾಡ್ಕೊಂಡಿದ್ದೀರಿ, ಸಾನ್ನಿಧ್ಯ ಹೋಗಿಲ್ಲ. ಸೂರ್ಯನಿಗೆ ಹೇಗೆ ಮೋಡ ಬಂದಾಗ ಬೆಳಕು ಬೀಳುವುದು ಕಮ್ಮಿ ಆಗ್ತದೆಯೋ ಹಾಗೆ ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು. ಮೋಡ ಚಲಿಸಿದ ಮೇಲೆ ಸೂರ್ಯನ ನಿಜವಾದಂಥ ಪ್ರಖರತೆಯ ಬೆಳಕು ನಮಗೆಲ್ಲರಿಗೂ ಹೇಗೆ ಪ್ರಾಪ್ತವಾಗುತ್ತೋ ಹಾಗೆ ಗುರು ಸಾನ್ನಿಧ್ಯದ ಮಾರ್ಗದರ್ಶನದಲ್ಲಿ ಯಥಾಶಾಸ್ತ್ರೀಯವಾಗಿ ವೃತ್ತಿಜರ ಮತ್ತು ತಾಂತ್ರಿಕರ ಮಾರ್ಗದರ್ಶನದಲ್ಲಿ ಆ ದೇವ ಸಾನ್ನಿಧ್ಯದ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವಾದಾಗ ಅಲ್ಲಿ ಆ ದೇವರ ಚೈತನ್ಯ ಪುಟಗೊಂಡು ಎದ್ದು ಬಂದು ನಮ್ಮನ್ನೆಲ್ಲರನ್ನೂ ಕೂಡ ಸಂರಕ್ಷಿಸತಕ್ಕಂಥ ಮಹಾಭಾಗ್ಯವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವಿದೆ. ಆ ಅವಕಾಶ ಹಿಂದೆ ಯಾರಿಗೂ ಸಿಕ್ಕಿಲ್ಲ, ಮುಂದೆ ಸಿಗುವುದೂ ಇಲ್ಲ. ಯಾಕೆಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀರಾ. ವರ್ತಮಾನದಲ್ಲೇ ನೀವುಗಳು ಆ ಭಾಗ್ಯವನ್ನು ಪಡ್ಕೊಂಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರ ಬದುಕಿನಲ್ಲಿ ಆ ಕಾಳಹಸ್ತೇಶ್ವರ ಸ್ವಾಮಿಯ ಪೂರ್ಣಾನುಗ್ರಹ ನಿರಂತರವಾಗಿ ಶಾಶ್ವತವಾಗಿ ನಿಮಗೆಲ್ಲರಿಗೂ ಕೂಡ ಶ್ರೀರಕ್ಷೆಯಾಗಿರ್ತಕ್ಕಂಥ ಭಾಗ್ಯವನ್ನು ಪ್ರತಿಷ್ಠಾಪನೆಗೊಳ್ತಕ್ಕಂಥ ಕಾಳಹಸ್ತೇಶ್ವರ ದೇವರು ಮತ್ತು ಸಪರಿವಾರ ದೇವರುಗಳು ನಿಮಗೆ ಅನವರ್ತವೂ ಅನುಗ್ರಹಿಸಲಿ ಎಂಬುದಾಗಿ ಈ ಶುಭ ಸಂದರ್ಭದಲ್ಲಿ ಹೃದಯ ತುಂಬಿ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಬಂಧುಗಳೇ, ಮನುಷ್ಯನ ಜನ್ಮ ಸಾರ್ಥಕ್ಯವಾಗುವುದು ಯಾವಾಗ, ಯಾವ ರೀತಿಯಾಗಿ ಮನುಷ್ಯನ ಜನ್ಮವನ್ನು
ಶ್ರೇಷ್ಠ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಜೀವನದಲ್ಲಿ ನಾವು 3 ಋಣದಿಂದ ಮುಕ್ತರಾದಾಗ ಮಾತ್ರ ನಮ್ಮ ಜೀವನ ಪರಿಪೂರ್ಣ, ಧನ್ಯ ಮತ್ತು ಅರ್ಥಪೂರ್ಣವಾಗ್ತದೆ. ಮೊದಲನೆಯದೇ ದೇವಋಣ, ಎರಡನೆಯದು ಪಿತೃಋಣ, ಮೂರನೆಯದು ಸಮಾಜದ ಋಣ. ದೇವಋಣವನ್ನು ತೀರಿಸುವಂಥ ಸೌಭಾಗ್ಯವನ್ನು ಕಾಳಹಸ್ತೇಶ್ವರ ನಿಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಿಮ್ಮ ಯಥಾನುಶಕ್ತಿ ಸೇವೆಯನ್ನು ಮಾಡಿ ಈ ಕಾಳಹಸ್ತೇಶ್ವರ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯಕ್ಕೆ ಕೈ ಜೋಡಿಸಿದ್ದೀರಿ. ಎರಡನೆಯದು ನಿಮ್ಮ ತಂದೆ ತಾಯಿಗಳ ಋಣ. ಆ ತಂದೆ ತಾಯಿಗಳಲ್ಲಿ ಕಾಳಹಸ್ತೇಶ್ವರನ ನಿತ್ಯ ಕಾಣುವಂಥ ವ್ಯವಸ್ಥೆಯನ್ನು, ಗಟ್ಟಿಯಾಗಿ ಇಟ್ಟುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಕ್ಕಳಿಗೆ ತಿಳಿಯಪಡಿಸಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೇನೆ, ಸುಮಾರು 40ರಿಂದ 45 ವರ್ಷಗಳ ದಾಟಿದವರೇ ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ನಿಮಗೆಲ್ಲರಿಗೂ ಮಕ್ಕಳಿದ್ದಾರೆ, ಎಲ್ಲ ಮಕ್ಕಳು ಇದ್ದಾರೆ. ಈ 3 ದಿವಸಗಳ ಕಾಲ ನಡೀತಕ್ಕಂಥ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ನೀವು ಎಷ್ಟು ಸಮರ್ಪಕವಾಗಿ ನಿಮ್ಮನ್ನು ತೊಡಗಿಸಿಕೊಂಡು ಭಾಗವಹಿಸ್ತೀರೋ, ನಿಮ್ಮ ಮಕ್ಕಳನ್ನು ಕೂಡ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸುವಂಥ ಸ್ಪಷ್ಟವಾದ ಮಾರ್ಗದರ್ಶನ ಮಾಡಿ ಅವರನ್ನು ಕರೆಸಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಅದಿಲ್ಲದೇ ಹೋದರೆ ದೇವರಿಗೂ ಅವರಿಗೂ ಇರ್ತಕ್ಕಂಥ ಸಂಬಂಧ ಕಳಚಿ ಹೋಗ್ತದೆ. ಅರ್ಥಾತ್ ಅವರಿಗೆ ಜನ್ಮ ಕೊಟ್ಟು ಸಾಕಿ ಸಲಹಿ ಅವರನ್ನು ಉದ್ಧಾರ ಮಾಡಿ ಅವರನ್ನು ಬೆಳೆಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಭಾಗ್ಯಗಳನ್ನು ಕಳಿಸಿಕೊಟ್ಟಂಥ ತಂದೆ ತಾಯಿಗಳ ಜೊತೆಯಲ್ಲಿರ್ತಕ್ಕಂಥ ಸಂಬಂಧವನ್ನೇ ಕಳ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣವಾಗ್ತದೆ. ಆಗಬಾರದು. ಅದಕ್ಕೆ ಪೂರಕವಾಗಿ ಆ ಮಕ್ಕಳನ್ನು ಕೂಡ ಮುಂದಿನ ದಿನಗಳಲ್ಲಿ ಏನು 3 ದಿವಸದ ಕಾರ್ಯಕ್ರಮ ಇದೆ, ಬರಲಿ, ಸೇವೆ ಮಾಡಲಿಕ್ಕೆ ಹೇಳಿ ಅವರಿಗೆ. ಕಾಳಹಸ್ತೇಶ್ವರನ ದೇವಸ್ಥಾನದಲ್ಲಿ ಕಸ ಗುಡಿಸುವುದರಿಂದ ಹಿಡಿದು ಕೊಳಕಾಗಿರುವ ಜಾಗದಿಂದ ಹಿಡಿದು ಸ್ವಚ್ಛತೆಯನ್ನು ಮಾಡುವ ಮುಖಾಂತರವಾಗಿ ಕಾಳಹಸ್ತೇಶ್ವರ ಸ್ವಾಮಿಯ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಎಲ್ಲ ಕುಟುಂಬದ ಮಕ್ಕಳು ಸ್ವಯಂ ಸೇವಕರಾಗಿ ಬಂದು ಸೇವೆ ಮಾಡುವಂಥ ಕರ್ತವ್ಯವನ್ನು ಮಾಡಿದಾಗ ಮಾತ್ರ ಅವರ ಜನ್ಮವೂ ಕೂಡ ಸಾರ್ಥಕವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಇದನ್ನು ನಿಮ್ಮ ಮಕ್ಕಳ ಗಮನಕ್ಕೆ ತನ್ನಿ. ಅವರು ಎಷ್ಟೇ ದೊಡ್ಡ ಉದ್ಯೋಗ ಮಾಡ್ತಿರಲಿ, ಎಷ್ಟೇ ಕೋಟ್ಯಾಧಿಪತಿ ಆಗಿರಲಿ, ಕಾಳಹಸ್ತೇಶ್ವರನಿಗಿಂತ ದೊಡ್ಡವರಾಗುವುದಕ್ಕೆ ಅವರು ಯಾವತ್ತೂ ಸಾಧ್ಯ ಇಲ್ಲ. ನಿಮಗೆ ಜನ್ಮ ಕೊಟ್ಟಂಥ ಆ ಮಕ್ಕಳಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗಿಂತಲೂ ಕೂಡ ದೊಡ್ಡದಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತಿದ್ರೂ ಅವರವರ ಕೆಳಗೆ ಇರ್ತಕ್ಕಂಥವರೇ ಹೊರತು ಅವರಿಗಿಂತ ಮೇಲಾಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಆ ಮಕ್ಕಳ ಗಮನಕ್ಕೆ ತನ್ನಿ. ಅವರೆಲ್ಲರೂ ಬಂದು ಈ ಕಾರ್ಯದಲ್ಲಿ ಭಾಗವಹಿಸುವಂಥ ವ್ಯವಸ್ಥೆ ಮಾಡಿ. ಅದು ಪಿತೃಋಣವನ್ನು ತೀರಿಸ್ತಕ್ಕಂಥ ಬದ್ಧತೆ. ಮೂರನೆಯದು ಸಮಾಜ. ಈ ಸಮಾಜದಲ್ಲಿ ಬದುಕಿ ಬಾಳ್ತಕ್ಕಂಥ ನಮಗೆಲ್ಲರಿಗೂ ಸಮಾಜ ಎಲ್ಲ ರೀತಿಯ ಅವಕಾಶ ಕೊಟ್ಟಿದೆ. ಅದು ಯಾವ್ಯಾವ ರೀತಿಯ ಅವಕಾಶವನ್ನು ಕೊಟ್ಟಿದೆ ಅಂದರೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆಯಲ್ಲೂ ಕೆಲಸದಲ್ಲೂ ಸಮಾಜ ನಮ್ಮ ಕೈ ಜೋಡಿಸಿದೆ. ನನ್ನ ಬದುಕಿನ ಸಂಸಾರವನ್ನು ತೂಗಿಸ್ಕೊಂಡು ಹೋಗಬೇಕು, ನನಗೆ ಸರಿಯಾಗಿರ್ತಕ್ಕಂಥ ವ್ಯವಹಾರ ನಡೆಸಬೇಕು, ಉದ್ಯೋಗ ಸರಿ ಇರಬೇಕು, ಕೃಷಿ ಸರಿ ಇರಬೇಕು, ಸಂಸಾರ ಸರಿ ಇರಬೇಕು, ವ್ಯವಸ್ಥೆ ಸರಿ ಇರಬೇಕು, ಕಷ್ಟ ನಷ್ಟಗಳು ಬಂದಾಗ ಸಹಾಯವನ್ನು ಕೊಡ್ತಕ್ಕಂಥ ಎಲ್ಲ ರೀತಿಯ ಸಹಕಾರವನ್ನು ಒದಗಿಸಿಕೊಡ್ತಕ್ಕಂಥ ಒಂದಲ್ಲ ಒಂದು ರೀತಿಯಲ್ಲಿ ಪರಮಾತ್ಮ ಸಮಾಜವನ್ನು ನಮ್ಮ ಜೊತೆಯಲ್ಲಿ ಜೋಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಹಾಗಾಗಿ ಸಮಾಜದ ಸರ್ವಾಂಗೀಣ ಬೆಳವಣಿಗೆಯ ಶ್ರದ್ಧಾ ಕೇಂದ್ರವಾಗಿರತಕ್ಕಂಥ ಬಹಳ ವಿಶೇಷವಾದಂಥ ಸಾನ್ನಿಧ್ಯ ಯಾವುದು ಅಂತ ಕೇಳಿದ್ರೆ ಧರ್ಮಕ್ಷೇತ್ರಗಳು. ಹಾಗಾದರೆ ನಮಗೊಂದು ಪ್ರಶ್ನೆ ಎಲ್ಲರೂ ಮಾಡ್ತಾರೆ, ಸ್ವಾಮಿ ನಾವು ಇಷ್ಟೆಲ್ಲ ಮಾಡ್ತೀವಿ, ದೇವಸ್ಥಾನ ಎಲ್ಲ ಮಾಡಿದ್ದಾರೆ, ನಮ್ಮ ಮನೇಲಿ ನಾವು ಪೂಜೆ ಮಾಡ್ತೀವಲ್ಲ ಸ್ವಾಮಿ ಅಂತ ಕೇಳ್ತಾರೆ. ಸತ್ಯ, ನಮ್ಮ ಮನೆಯಲ್ಲಿ ನಿತ್ಯ ಪೂಜೆ ಖಂಡಿತ ಆಗ್ತದೆ. ಮನೆಯಲ್ಲಿ ಯಜಮಾನ ಕೂತು ಮನೆಯಲ್ಲಿ ಪೂಜೆ ಮಾಡ್ತಾನೆ. ಮನೆಯಲ್ಲಿ ಮಾಡುವ ಪೂಜೆಯ ಸಂಕಲ್ಪ ಏನು? ನನಗೆ ಒಳ್ಳೆಯದಾಗಲಿ, ನನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೆಯದಾಗಲಿ, ಇಷ್ಟೇ ಸಂಕಲ್ಪ. ಇದಕ್ಕಿಂತ ಜಾಸ್ತಿ ಯಾರೂ ಸಂಕಲ್ಪವನ್ನು ಮಾಡೋದಿಲ್ಲ. ಆದರೆ ಸಮಾಜದ ಸರ್ವಾಂಗೀಣ ಬೆಳವಣಿಗೆಗೆ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ದೇವಾಲಯಗಳು, ಗುರುಪೀಠಗಳಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದೇನು ಅಂತ ಕೇಳಿದರೆ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಲೋಕಕ್ಕೆ ಸರ್ವ ರೀತಿಯಾಗಿರ್ತಕ್ಕಂಥ ಕ್ಷೇಮವಾಗಲಿ, ಆ ಕ್ಷೇಮ ನನಗೂ ಬರಲಿ ಅನ್ನುವಂಥ ಸಂಕಲ್ಪ ಇದೆಯಲ್ಲ, ಅದು ಮಾಡುವುದು ದೇವಾಲಯದಲ್ಲಿ ಮತ್ತು ಗುರುಪೀಠಗಳಲ್ಲಿ. ಗುರುಪೀಠಗಳಾಗಲಿ, ದೇವಾಲಯದ ಅರ್ಚಕರಾಗಲಿ, ನನಗೆ ಒಳ್ಳೆಯದಾಗಲಿ, ನನಗೆ ಕಾಣಿಕೆ ಜಾಸ್ತಿ ಬರಲಿ, ನನಗೆ ಭಿಕ್ಷೆ ಜಾಸ್ತಿ ಹಾಕಲಿ, ಯಾರೂ ಕೇಳೋದಿಲ್ಲ. ಯಾವ ಗುರುಪೀಠವೂ ಕೇಳೋದಿಲ್ಲ, ಯಾವ ದೇವಾಲಯವೂ ಕೂಡ ಅದನ್ನು ಅಪೇಕ್ಷೆ ಪಡೋದಿಲ್ಲ. ನಿಮ್ಮ ಭಕ್ತಿಗೆ ಅನುಗುಣವಾಗಿ ನೀವು ಮಾಡ್ತಕ್ಕಂಥ ಸೇವೆ ದೇವರಿಗೆ ಸಲ್ತದೆ. ದೇವರಿಂದ ಅದು ಪ್ರಸಾದ ರೂಪದಲ್ಲಿ ಸಮಾಜಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯೇ ಗುರುಪೀಠಗಳಿಂದ ಆಗತಕ್ಕಂಥದ್ದು ಅನ್ನೋದನ್ನು ಮರೆಯಬೇಡಿ ಯಾವತ್ತೂ.
ಆ ಕ್ರಮದಿಂದ ಆ ಬದುಕಿನಿಂದ ಸಾಗಬೇಕು ನಮ್ಮ ಬದುಕು. ಆ ರೀತಿಯಾಗಿ ಜೀವನವನ್ನು ನಡೆಸ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಳ್ಳಬೇಕು. ಧರ್ಮವನ್ನು ರಕ್ಷಿಸುವಂಥ ಕೆಲಸ ನಾವು ಮಾಡಿದರೆ ಮಾತ್ರ ಧರ್ಮ ನಮ್ಮನ್ನು ರಕ್ಷಿಸ್ತದೆ ಅನ್ನುವಂಥದ್ದು ಸತ್ಯ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ನಾವು ಭಾಳ ಕಡೆ ಹೇಳಿಬಿಡ್ತೇವೆ ಎಲ್ಲರೂ, ಧರ್ಮೋ ರಕ್ಷತಿ ರಕ್ಷಿತ ಅಂತ. ಯಾರು ಧರ್ಮವನ್ನು ರಕ್ಷಿಸಬೇಕಾದ್ದು? ಧರ್ಮ ತನ್ನಿಂತಾನೇ ರಕ್ಷಣೆ ಮಾಡಿಕೊಳ್ತದೋ? ಇಲ್ಲ. ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ತೇವೆ? ನಮ್ಮ ಮಕ್ಕಳನ್ನು, ಹುಟ್ಟಿದ ಮಕ್ಕಳನ್ನು ಅವರು ಸರಿಯಾಗಿ ನಡೆದು ಆಡುವಲ್ಲಿಯವರೆಗೆ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ತಂದೆ ತಾಯಿಗಳು ಹೇಗೆ ಹೊರ್ತಾರೋ ಹಾಗೆ ನಮ್ಮ ಧರ್ಮವನ್ನು ನಾವು ರಕ್ಷಿಸುವಂಥ ಕೆಲಸವನ್ನು ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಧರ್ಮ ಅನ್ನುವಾಗ ಭಾಳ ಸುಲಭವಾಗಿ ಹೇಳಬಹುದಾಗದ್ದು, ಧರ್ಮಕ್ಕೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದಾಗಿದ್ದರೆ ನೀವು ಹೋಮ ಮಾಡಿ, ಪೂಜೆ ಮಾಡಿ, ಪ್ರತಿಷ್ಠೆ ಮಾಡಿ, ದೇವಾಲಯ ಕಟ್ಟಿ, ವಿಚಾರಗಳನ್ನು ಮಾಡಿ, ಭಾಳ ಅದ್ಭುತವಾಗಿರ್ತಕ್ಕಂಥ ತಪಸ್ಸು ಮಾಡಿ, ಇದೆಲ್ಲವೂ ಧರ್ಮದ ಮುಖಗಳೇ. ಆದರೆ ನಿಜವಾದಂಥ ಧರ್ಮಕ್ಕೆ ಸುಲಭವಾಗಿ ಸಾಮಾನ್ಯ ಮನುಷ್ಯನು ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗತಕ್ಕಂಥ ಸರಳ ವಿಧಾನ ಏನು ಅಂತ ಕೇಳಿದರೆ, ನಮಗೆ ಯಾವುದು ಆಗಬಾರದೆಂದು ನಾವು ಬಯಸುತ್ತೇವೋ ಅದನ್ನು ಇನ್ನೊಬ್ಬರಿಗೆ ಬಯಸದೇ ಇರುವುದೇ ಧರ್ಮದ ನಿಜವಾದ ಅರ್ಥ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಭಾಳ ದೊಡ್ಡ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ತರಲಿಕ್ಕೆ ಸಾಧ್ಯ. ಇದಕ್ಕೂ ಮುಂದುವರೆದು ಇನ್ನೊಂದು ಭಾಗ ಏನು ಧರ್ಮಕ್ಕೆ ಅಂತ ಕೇಳಿದರೆ, ನಾವು ಏನೆಲ್ಲವನ್ನು ಬಯಸುತ್ತೇವೆ ಅದನ್ನು ಲೋಕದ ಪ್ರತಿಯೊಬ್ಬರಿಗೂ ಸಿಗುವಂತೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡೋದಿದೆಯಲ್ಲ, ಅದು ಧರ್ಮಕ್ಕೆ ಇನ್ನೊಂದು ಮುಖವನ್ನಾಗಿ ನಾವು ಕಾಣುವಂಥದ್ದು. ಅದೇ ಪ್ರಾರ್ಥನೆ ನಿತ್ಯ ದೇವರ ಸಾನ್ನಿಧ್ಯದಲ್ಲಿ, ದೇವಾಲಯದಲ್ಲಿ ಲೋಕ ಸಮಸ್ತ ಸುಖಿನೋಭವ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಅವಕಾಶ ದೇವರ ಸನ್ನಿಧಿಯಲ್ಲಿ. ದೇವರ ಉತ್ಸವಗಳು, ದೇವತಾ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾ ಕಾರ್ಯಕ್ರಮ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ನಮ್ಮ ಮನಸ್ಸು, ನಮ್ಮ ಚಿತ್ತ ಯಾವ ಕಡೆಗಿರಬೇಕು ಅಂದರೆ ಪರಮಾತ್ಮನ ಕಡೆಗಿರಬೇಕು. ನಮ್ಮ ಚಿತ್ತ ಶುದ್ಧ ಇದ್ದಷ್ಟು ನಮ್ಮ ಕರ್ತವ್ಯದ ಕಡೆಗೆ ನಮ್ಮ ಮನಸ್ಸು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ದೃಷ್ಟಿ ಶುದ್ಧ ಇದ್ದಷ್ಟು ಪ್ರಪಂಚದ ಸತ್ಯವನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ದೃಷ್ಟಿ ಶುದ್ಧ ಇದ್ದಷ್ಟು ವ್ಯವಸ್ಥೆ ಶುದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪರಮಾತ್ಮನ ಲಕ್ಷ್ಯ ನಮ್ಮ ಕಡೆಗೆ ಇರಬೇಕು. ಲಕ್ಷ ಸಂಖ್ಯೆಯಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡ್ತೇವೆ ಅಂದರೆ, ಲಕ್ಷ್ಯ ಅಂದರೆ ನಮಗೆಲ್ಲ ಕಾಣುವಂಥದ್ದೇನು ಅಂದರೆ ಆರ್ಥಿಕ ಲಕ್ಷ್ಯವನ್ನು ಯೋಚನೆ ಮಾಡ್ತೇವೆ. ಲಕ್ಷ್ಯ ಅಲ್ಲ, ಅದಲ್ಲ. ನಮ್ಮ ಲಕ್ಷ್ಯ ಪರಮಾತ್ಮನ ಕಡೆಗಿದ್ದರೆ ಪರಮಾತ್ಮನ ಲಕ್ಷ್ಯ ನಮ್ಮ ಕಡೆಗೆ ಇರ್ತದೆ. ಅವನ ದೃಷ್ಟಿ ನಮ್ಮ ಕಡೆಗೆ ಬಿಡಬೇಕು. ಅವನ ದೃಷ್ಟಿಗೆ ನಾವು ಬಿದ್ವಿ ಅಂದರೆ ನಾವು ಪರಿಶುದ್ಧರಾಗ್ತೇವೆ, ಶುದ್ಧ ಆತ್ಮರಾಗ್ತೇವೆ, ಕರ್ತವ್ಯವನ್ನು ಮಾಡ್ತೇವೆ, ಉತ್ತಮವಾಗಿರ್ತಕ್ಕಂಥ ಜೀವನ ಕ್ರಮ ನಡೆಸುವುದಕ್ಕೆ ಭಾಗ್ಯವಂತರಾಗುವಂಥ ಭಾಗ್ಯ ನಮಗೆ ಪ್ರಾಪ್ತವಾಗ್ತದೆ. ಇದೆಲ್ಲವನ್ನೂ ಕೂಡ ಪಡಿತಕ್ಕಂಥ ಏಕೈಕ ಶ್ರದ್ಧಾ ಕೇಂದ್ರ ಅದು ದೇವಾಲಯ, ಗುರುಪೀಠ. ಇವೆರಡಕ್ಕೆ ಎಲ್ಲ ರೀತಿಯ ಸೇವೆಯನ್ನು, ಸಮರ್ಪಣೆಯನ್ನು ಮಾಡಿಕೊಂಡು ಕೃತಾರ್ಥರಾಗಿ ಪರಮಾತ್ಮನ ದಿವ್ಯ ಅನುಗ್ರಹಕ್ಕೆ ಅನುಸಂಧಾನ ಮಾಡಿಕೊಂಡು 3 ದಿನಗಳ ಕಾಲ ನಡೀತಕ್ಕಂಥ ಈ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿ ನೀವೆಲ್ಲರೂ ಕೂಡ ಪರಿಶುದ್ಧಾತ್ಮರಾಗುವಂಥ ಮಹಾಭಾಗ್ಯವನ್ನು ಕ್ಷೇತ್ರಾದಿ ದೇವತೆ ಆಗಿರ್ತಕ್ಕಂಥ ಕಾಳಹಸ್ತೇಶ್ವರ ಸ್ವಾಮಿ, ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಆದಿಶಕ್ತಿ ಅನ್ನಪೂರ್ಣೇಶ್ವರಿ, ಎಲ್ಲ ಜಗದ್ಗುರುಗಳು ನಿಮಗೆ ನಿರಂತರವಾಗಿ ಅನುಗ್ರಹಿಸಿ ನಿಮ್ಮನ್ನು ಹರಸಿ ಕಾಪಾಡಲಿ ಎಂಬುದಾಗಿ ಹಾರೈಸ್ತಾ, ಕಾಳಹಸ್ತೇಶ್ವರನ ಪೂರ್ಣಾನುಗ್ರಹದ ಶ್ರೀರಕ್ಷೆ ನಿಮಗೆಲ್ಲರಿಗೂ ಕೂಡ ಸದಾ ವಜ್ರಕವಚದಂತೆ ನಿಮ್ಮನ್ನು ಕಾಪಾಡಲಿ ಎಂಬುದಾಗಿ ಶುಭಾಶೀರ್ವಾದಗಳನ್ನು ತಿಳಿಸ್ತಾ, ಬಂದು ಭಾಗವಹಿಸಿ ಸಂತೋಷದಿಂದ ಇಲ್ಲಿಯ ಶ್ರೇಷ್ಠವಾಗಿರ್ತಕ್ಕಂಥ ಇತಿಹಾಸವನ್ನು ತಿಳ್ಕೊಂಡು ನಾವು ಕೂಡ ಧನ್ಯರಾಗಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಧನ್ಯತಾ ಭಾವವನ್ನು ಕಾಣುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ಕಾಳಹಸ್ತೇಶ್ವರ ಸ್ವಾಮಿಗೆ ಶ್ರೀಕೃಷ್ಣದ ಪ್ರಸಾದವನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ. ಪುನಃಪ್ರತಿಷ್ಠಾ ಬ್ರಹ್ಮಕಲಶ ಆದ ಕೂಡಲೇ ಆಚಾರ್ಯರು ಆ ದೇವಿಯ ಪ್ರಸಾದವನ್ನು ವಿಗ್ರಹಕ್ಕೆ ಸಮರ್ಪಣೆ ಮಾಡುವಂಥ ಔದಾರ್ಯವನ್ನು ಇಟ್ಟುಕೊಂಡು ಆ ಕಾರ್ಯವನ್ನು ನಡೆಸಬೇಕು ಅಂಥೇಳಿ ಸಮಿತಿಯವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡುತ್ತಾ ನಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಲೋಕಕ್ಕೆ ಮಂಗಳವನ್ನು ಪ್ರಾರ್ಥಿಸಿ ವಿರಮಿಸ್ತಾ ಇದ್ದೇವೆ. ನಮಸ್ಕಾರ. ಧರ್ಮದ ಆಚರಣೆ ಹಾಗೂ ನಮ್ಮ ಜೀವನದಲ್ಲಿ ನಮ್ಮ ಋಣಗಳನ್ನು ತಿಳಿಸಿಕೊಟ್ಟು ಹಾಗೆ ನಮ್ಮ ಕರ್ತವ್ಯಗಳನ್ನು ಕೂಡ ಸಮಾಜಮುಖಿಯಾಗಿ ತಮ್ಮ ಮಕ್ಕಳನ್ನು ಬೆಳೆಸಬೇಕು ಎನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಶ್ರೀಯುತರಿಗೆ ನಿಮ್ಮೆಲ್ಲರ ಪರವಾಗಿ, ಹಾಗೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಡವಾಗಿದೆ, ಇದು ನಾನು ಅವರಿಗೆ ಕೊಡ್ತಾ ಇರೋದು 2ನೇ ಬಾರಿ ತುಂಬ ತಡ ಮಾಡ್ತಿರೋದು.
ನಮ್ಮ ದೇವಾಲಯಕ್ಕೂ ಅವರು ಬಂದಾಗ ಕಳಶ ಪ್ರತಿಷ್ಠೆ ಅವರೇ ಮಾಡಿದ್ದು. ಅವರ ಅಮೃತ ಹಸ್ತದಿಂದ ಚಿಂಗಟಿಗೆರೆ ಶ್ರೀ ಕಾಳಿಕಾಂಬ ದೇವರದ ಕಳಶ ಪ್ರತಿಷ್ಠೆ ಮಾಡಿದರು. ಅವ್ರಿಗೂ ಕೂಡ ಹಿಂಗೆ ಇವತ್ತು 2 ಗಂಟೆ ಕಳಿಸ್ತೀನಿ ಅಂತೇಳಿ ಸಂಜೆ 5 ಗಂಟೆ ತನಕ ಕಾರ್ಯಕ್ರಮದಲ್ಲಿ ಅವ್ರನ್ನ ನಾನು ಕಟ್ಟಿ ಹಾಕ್ಬಿಟ್ಟಿದ್ದೆ. ಕೊನೆಗೆ ಹೋಗಿ ಒಂದು ಮಾತು ಹೇಳಿದರು, ಕಟ್ಟಿ ಹಾಕ್ಬಿಟ್ಟೆ ಗಣಪ, ನೀನು ನನ್ನನ್ನು ಕಟ್ಟಿ ಹಾಕ್ಬಿಟ್ಟಿದೆಯಾ ಇಲ್ಲಿ, ಆತ ನಿನ್ನ ಮನೇಲಿ ಅದೆಷ್ಟು ದಿವಸ ನಡೆಸಿ ಇವತ್ತೊಂದು ದಿವಸ ಅಂತೇಳಿ ನನಗೆ ಆಶೀರ್ವಾದ ಮಾಡೋದ್ರು. ಅವತ್ತಿನಿಂದ ಇವತ್ತಿನವರೆಗೂ ಸುಮಾರು 25 ವರ್ಷಗಳಿಂದ ನನಗೆ ಅವರ ಜೊತೆಗೆ, ಯಾಕೆ ನಾನು ಮೂಲನ ಅಲ್ಲೇ ಕೆಲಸ ಮಾಡಿದ್ದು, ಪ್ರಥಮವಾಗಿ ನಾನು ಮೂಡಿಗೆರೆಯಲ್ಲೇ ಮಾಡಿದ್ದಾಗಿಂದ ಅವರ ಸಾನ್ನಿಧ್ಯ ನನಗಿದೆ, ಅವರ ಮಾರ್ಗದರ್ಶನ ಕೂಡ ನನಗಿದೆ. ಅಂಥವ್ರು ನಾನು ಇವತ್ತು ತಡ ಮಾಡಿದ್ದಕ್ಕೆ ಕ್ಷಮೆ ಇರ್ತದೆ ಅಂತ ಭಾವಿಸ್ತಾ ಅವರಿಗೆ ನಾನು ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸ್ತಾ ಈ ಕಾರ್ಯಕ್ರಮಕ್ಕೆ ಅವರಿಗೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ಈಗ ಈ ಕಾರ್ಯಕ್ರಮ ಹೆಚ್ಚು ಹೊತ್ತು ನಡೆಯೋದಿಲ್ಲ, ಎಲ್ಲರಿಗೂ ನಾವು ತಾಳ್ಮೆಯನ್ನು ಪರೀಕ್ಷೆ ಮಾಡೋದಿಲ್ಲ, ಸಮಯ ಆಗಿದೆ. ಹಾಗಾಗಿ ನಮ್ಮ ಶ್ರೀಗಳವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಆಶೀರ್ವಚನಗಳನ್ನು ನುಡಿತಾ ಇದ್ದಾರೆ. ಅವರ ಆಶೀರ್ವಚನಕ್ಕಾಗಿ ಈ ವೇದಿಕೆಯನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಭ್ಯೋ ನಮಃ. ಜ್ಯೋತಿರ್ಮಯಂ ಶಾಂತಮಯಂ ಪ್ರದೀಪ್ತಂ ವಿಶ್ವಾತ್ಮಕಂ ವಿಶದರೀಹಂ ಆದಿಶೂನ್ಯಂ ಸಕಲೈಕನಾಥಂ ಶ್ರೀ ವಿಶ್ವಕರ್ಮಾಣಂ ನಮಾಮಿ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣ ಸೂತ್ರಭಾಷ್ಯಕೃತ ವಂದೇ ಭಗವಂತೋ ಪುನಃ ಪುನಃ. ಇಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಖರಾಯಪಟ್ಟಣದ ಹೋಬಳಿಯ ಕಡೆಕಾಲುವೆ ಎನ್ನುವಂಥ ಈ ಸುಂದರ ಪರಿಸರದಲ್ಲಿ ಕಾಳಹಸ್ತೇಶ್ವರ ಸ್ವಾಮಿಯ ದೇವಾಲಯವನ್ನು ಲೋಕಾರ್ಪಣೆ ಮಾಡುವ ಮುಖಾಂತರವಾಗಿ, ಹಾಗೆ ಇಲ್ಲಿ ಪರಿವಾರ ದೇವತೆಗಳಾದ ಶ್ರೀ ವಿಶ್ವಕರ್ಮ, ಕಾಳಿಕಾದೇವಿ, ಶ್ರೀ ಗಣಪತಿ, ನಂದಿ, ನಾಗದೇವರ ನೂತನ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಹಾಗೂ ಬ್ರಹ್ಮಕಲಶ ಮಹೋತ್ಸವವನ್ನು ಸಮೇತ ಇಲ್ಲಿ ಹಮ್ಮಿಕೊಂಡಿರುವಂಥ ಇಂಥ ಒಂದು ಸುಸಂದರ್ಭದ ಆರಂಭದ ದಿನ ಇವತ್ತು. ಇಂಥ ಕಾರ್ಯಕ್ರಮವನ್ನು ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಮತ್ತು ಶ್ರೀ ವಿಶ್ವಕರ್ಮ ಕಾಳಹಸ್ತ ಸೇವಾ ಸಮಿತಿಯ ಇವರ ಸಂಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಹಾಗಾಗಿ ಇವತ್ತಿನ ಆರಂಭ ದಿನ ಆದರೂ ಸಮೇತ ಯಾವುದೇ ಕೆಲಸ ಕಾರ್ಯಗಳನ್ನು ಸಮೇತ ಆರಂಭದಲ್ಲಿ ಗುರುಗಳ ಮುಖಾಂತರವಾಗಿ ಅವರನ್ನು ಆಹ್ವಾನ ಮಾಡುವ ಮುಖಾಂತರವಾಗಿ ಮಾಡಬೇಕಂತ ಅಂಥ ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತು ಆರಂಭಿಸಿದ್ರಿ. ಇಂಥ ಒಂದು ಆರಂಭ ದಿನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಕೃಷ್ಣಮೂರ್ತಾಚಾರ್ಯವರೇ, ಹಾಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂಥ ಪೂಜ್ಯರಾಗಿರುವಂಥ ಡಾಕ್ಟರ್ ಭೀಮೇಶ್ವರ ಜೋಶಿಯವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರೇ, ನಿಜಕ್ಕೂ ತುಂಬ ಸಂತಸದ ವಿಷಯ ಅಂದರೆ ಇತಿಹಾಸವುಳ್ಳಂಥ ಈ ಕಾಳಹಸ್ತೇಶ್ವರ ದೇವಾಲಯವನ್ನು ಹಿಂದೆ ನೋಡೋದಕ್ಕೂ ಇವತ್ತು ನೋಡ್ತಿರುವಂಥದ್ದು ತುಂಬ ವ್ಯತ್ಯಾಸ ಕಾಣ್ತಾ ಇದೆ. ಯಾಕಂದರೆ ಹಿಂದೆ ಶಿಥಿಲವಾಗಿರುವಂಥ ದೇವಸ್ಥಾನ ನೋಡ್ತಾ ಇದ್ವಿ. ಇಲ್ಲಿರುವಂಥ ಸಮಿತಿ ಎಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮ ಹಾಗೆ ಭಕ್ತರ ಸಹಕಾರದಿಂದ ಇವತ್ತು ತುಂಬ ಸುಂದರವಾದ ರೀತಿಯಲ್ಲಿ ದೇವಾಲಯ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಆರಂಭ ದಿನದಲ್ಲಿ ಎಷ್ಟು ಮಟ್ಟಿಗೆ ಯಾವ ರೀತಿಯಲ್ಲಿ ಆಗ್ತದೆ ಒಂದು ಸಂಯೋಜನೆ ಆಗಿದೆ ಅಂದರೆ, ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೇವೆ. ಜಗತ್ತಿಗೆ ಯಾರು ತಂದೆ ತಾಯಿಗಳಂತ ಕೇಳಿದರೆ ಈಶ್ವರ ಮತ್ತು ಪಾರ್ವತಿ ಅಂತ. ಇವತ್ತಿಲ್ಲಿ ಕಾಳಹಸ್ತೇಶ್ವರ ಅನ್ನುವಂಥ ಈಶ್ವರ ಪರಮಾತ್ಮನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ. ಎಂಥ ಸಂಯೋಜನೆ ಅಂದರೆ, ಅನ್ನಪೂರ್ಣೇಶ್ವರ ಪಾರ್ವತಿ ದೇವಿಯನ್ನು ಇಲ್ಲಿಗೆ ಅವಳ ಅನುಗ್ರಹಕ್ಕೋಸ್ಕರ ಇಲ್ಲಿಗೆ ಬರಮಾಡಿಕೊಂಡಿರುವಂಥದ್ದು. ಹಾಗಾಗಿ ಅಂಥ ಒಂದು ಸಂಯೋಜನೆ ಇವತ್ತು ಈ ಒಂದು ಸಮಿತಿಯವರು ಎಲ್ಲರೂ ಸಮಾಜದೆಲ್ಲ ಮುಖಂಡರು ಸೇರಿಕೊಂಡು ಜಗನ್ಮಾತೆ ಆಗಿರುವಂಥ ಅನ್ನಪೂರ್ಣೇಶ್ವರಿಯ ಒಂದು ಸನ್ನಿಧಾನವನ್ನು ಸಮೇತ ಇಲ್ಲಿ ಇರಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಚಿಂತನೆ ಮಾಡಿಕೊಂಡು ಇವತ್ತು ಈ ಒಂದು ವೇದಿಕೆಗೆ ಬರಮಾಡಿಕೊಂಡಿರುವಂಥದ್ದು. ಹಾಗಾಗಿ ಇಲ್ಲಿ ಇವತ್ತಿನಿಂದಲೇ ಹಿಡಿದುಕೊಂಡು 3 ದಿನಗಳ ಪರ್ಯಂತವಾಗಿ ಇವತ್ತು 4, 5, 6 ನಮ್ಮ ವೈದಿಕರು ಸಮೇತ ದಿವಾಕರ್ ಶರ್ಮಾ ಅವರಿದ್ದಾರೆ. ಎಲ್ಲ ರೀತಿಯಲ್ಲೂ ಸಮೇತ ಆರಂಭದಿಂದಲೂ ಇವತ್ತಿನವರೆಗೂ ಸಮೇತ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಎಲ್ಲ ರೀತಿಯ ವೈದಿಕ ಪರ ಮತ್ತು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕಂಕಣಬದ್ಧರಾಗಿ ತಮ್ಮ ಶಿಷ್ಯ ಸಮೂಹ ಸಮೇತ ಬಂದಿದ್ದಾರೆ. ಹಾಗಾಗಿ ಇವತ್ತು ಕೆಲವೊಂದು ಗುರುಗಣಪತಿ ಪೂಜೆ ಇತ್ಯಾದಿ ಎಲ್ಲ ಮಾಡಿಕೊಂಡು, ರಾಕ್ಷೋಗ್ನ, ಅಘೋರ, ಸುದರ್ಶಿ ಇತ್ಯಾದಿ ಹೋಮಗಳನ್ನು ಮಾಡಿಕೊಂಡು, ನಾಳೆ ನಡೆಯುವಂಥ ಎಲ್ಲ ವಿಗ್ರಹಗಳಿಗೆ ಧಾನ್ಯಾದಿವಾಸ ಇತ್ಯಾದಿ ಶಯ್ಯಾದಿವಾಸ ಆಗಿರೋದು, ಕ್ಷೀರಾದಿವಾಸ, ಪ್ರತಿಯೊಂದು ಕಾರ್ಯಕ್ರಮವನ್ನು ಹೋಮಗಳನ್ನು ಮಾಡುವ ಮುಖಾಂತರವಾಗಿ 6ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ, ಕಲಶಾರೋಹಣ. ಒಂದು ವಿಶೇಷ ಅಂದರೆ, ನಮ್ಮ ಜೀವನದಲ್ಲಿ ಆಗುವಂಥ ಒಂದು ಅದ್ಭುತವಾದ ಕ್ಷಣ ಅಂದರೆ, ನಾವು ಇಲ್ಲಿದ್ದರೆ ನಮ್ಮ ಒಂದು ಜೀವನ ಅಂದರೆ ಈ ಸಾಮಾಜಿಕ ಜೀವನ 10 ವರ್ಷಗಳಲ್ಲಿ 41 ದೇವಸ್ಥಾನಗಳಿಗೆ ಪ್ರತಿಷ್ಠಾಪನೆ ಅಂದರೆ ಕಲಶಾರೋಹಣ ಮಾಡಿದ್ದೇವೆ.
ಅಷ್ಟು 41 ಕಲಶಾರೋಹಣದಲ್ಲಿ ವಿಶೇಷ ಅಂದರೆ ನಮಗೆ ಕಾಳಹಸ್ತೇಶ್ವರ ದೇವಸ್ಥಾನದ ಕಲಶ ವಿಶೇಷ ಅಂತ ಹೇಳ್ತಾ ಇದೆ. ಯಾಕೆ ಅಂದರೆ ಎಲ್ಲ ಕಲಶ ಬರೀ ಕಲಶದಲ್ಲಿ ಮಾತ್ರ ನಾವು ಉದ್ದಕ್ಕೆ ನಾವು ನೋಡ್ತಾ ಹೋಗ್ತೇವೆ. ಆದರೆ ಇಲ್ಲಿ ಕಾಳಹಸ್ತೇಶ್ವರ ದೇವಸ್ಥಾನದ ಕಲಶಕ್ಕೆ ಒಂದು ವಿಶೇಷತೆ ಅಂದರೆ ಆ ಕಲಶದ ಮೇಲೆ ನಾಗನ ಹೆಡೆ ಬಂದಿರುವಂಥದ್ದು. ಅಂದರೆ ಅಂಥ ಒಂದು ವಿಶೇಷವಾದಂಥ ರೀತಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಎಲ್ಲ ಏನೇ ಇದ್ರೂ ಸಮೇತ ವಿಶೇಷವಾದ ರೀತಿಯಲ್ಲಿ ಇರಬೇಕು ಅನ್ನೋ ದೃಷ್ಟಿಕೋನ ಚಿಂತನೆ ಮಾಡಿರುವಂಥದ್ದು ಅದ್ಭುತವಾದಂಥ ಒಂದು ಕೈಂಕರ್ಯ ಅಂತ ಹೇಳ್ತೇವೆ. ಹಾಗಾಗಿ ಅಂಥ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಉದ್ಘಾಟಕರು ಹೇಳಿದಂಥ ರೀತಿಯಲ್ಲಿ ಇವತ್ತೆಲ್ಲ ಕಾಣ್ತಿರೋ ಬರೇ ವಯಸ್ಕರ ಇರೋದಿಲ್ಲಿ, ಮಕ್ಕಳಿಲ್ಲ ವಯೋಕರಿಲ್ಲ ಅನ್ನುವಂಥ ಮಾತನ್ನು ನಿಜ. ಯಾಕಂದರೆ ಬರೀ ದುಡಿಮೆ ಎಲ್ಲ ಮನುಷ್ಯನಿಗೆ, ದುಡಿಮೆಯ ಜೊತೆಯಲ್ಲಿ ಧಾರ್ಮಿಕತೆಯೂ ಬರಬೇಕು ಅಂಥ ದೃಷ್ಟಿಯಲ್ಲಿ ಕಡೆ ಪಕ್ಷ 6ನೇ ತಾರೀಕಾದರೆ ನಿಮ್ಮ ಮಕ್ಕಳು ಬರಲಿಕ್ಕೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ ನಿಮಗೆಲ್ಲ. ಆ ರೀತಿಯಾದ ಪ್ರಯತ್ನ ಮಾಡಿ. ಯಾಕಂದರೆ ಬರೀ ನಿಮಗೆ ಮಾತ್ರ ಸೀಮಿತ ಅಲ್ಲ ಇದು. ನಿಮ್ಮ ಮಕ್ಕಳಲ್ಲಿ ಧಾರ್ಮಿಕತೆ ಬರಲಿಲ್ಲ ಅಂದರೆ ಮುಂದೆ ನಿಮಗೂ ಸಮೇತ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಕ್ಕಾಗುತ್ತೆ. ಅದನ್ನು ಯೋಚನೆ ಮಾಡಿ. ಹಾಗಾಗಿ ಇಂಥ ಒಂದು ಉತ್ಸವ ಅಂದರೆ ಇಂಥ ತುಂಬ ಉತ್ತಮವಾದ ರೀತಿಯಲ್ಲಿ ಕಾರ್ಯ ಆಗ್ತಾಯಿದೆ ಅಂದಾಗ ಎಲ್ಲರೂ ಇರಬೇಕಿಲ್ಲಿ. ಯಾಕೆ ಎಲ್ಲರೂ ಸಹಕಾರ ಕೊಟ್ಟಿದ್ರು ಇಲ್ಲ ಅಂತಲ್ಲ, ಆದರೆ ಎಲ್ಲರ ಒಂದು ಸಾನ್ನಿಧ್ಯನೇ ಇಲ್ಲಿರಬೇಕು ಅಂತ ನಮ್ಮ ಅಪೇಕ್ಷೆ ಅಷ್ಟೇ. ಮಕ್ಕಳಿಗೆ ಧಾರ್ಮಿಕ ಇಲ್ಲಿಂದಲೇ. ಯಾಕಂದರೆ ನಮ್ಮ ಒಂದು ಈ ಒಂದು ಪರಿಸರದಲ್ಲಿ ಸಕ್ರಾಯಪಟ್ಟಣ ಈ ಒಂದು ಪರಿಸರದಲ್ಲಿ ಇಂಥ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಾಯಿದೆ, ಅದರ ಉದ್ಘಾಟನೆ ಆಗ್ತಾಯಿದೆ ಅಂದರೆ ತುಂಬ ಹೆಮ್ಮೆಯಿಂದ ಭಾಗವಹಿಸಬೇಕು ಅಂತ. ಯಾಕಂದರೆ ಈ ಕೆಲಸ ಕಾರ್ಯ ಅನ್ನೋದು ಅಂದರೆ ಮನುಷ್ಯನ ಜನ್ಮದಿಂದ ಹಿಡಿದು ಸಾಯುವ ತನಕ ಮಾಡೋದಿದ್ದೇ ಇದೆ, ಯಾವತ್ತೂ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅದು. ಅಂಥ ಒಂದು ಜೀವನದಲ್ಲಿ ಯಾವಾಗ ಉತ್ಸಾಹ ಬರುತ್ತೆ ಜೀವನದಲ್ಲಿ, ಇನ್ನೊಮ್ಮೆ ಹೆಚ್ಚಿನ ಒಂದು ಜೀವನ ಮಾಡಲಿಕ್ಕೆ ಆಸಕ್ತಿ ಬರುತ್ತೆ ಅಂದರೆ ಇಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಭಾಗವಹಿಸಿದಾಗ ಅಂತ. ಇಲ್ಲಿ ಪ್ರತಿಯೊಬ್ಬರು ಸೇವೆ ಮಾಡಿದ್ದಾದರೆ ಆ ಭಗವಂತನ ಅನುಗ್ರಹ ಸಂಪೂರ್ಣ ಹಾಗೆ ಆಗುತ್ತೆ. ಅದು ಶ್ರದ್ಧಾ ಬಗ್ಗೆ ತಾವೆಲ್ಲ ಮಾಡಿ ಇಲ್ಲ ಅಂತಲ್ಲ, ಆರ್ಥಿಕವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ರಿ ಇಲ್ಲ ಅಂತಲ್ಲ, ಅದರ ಜೊತೆಯಲ್ಲಿ ಮಕ್ಕಳಿಗೆ ಧಾರ್ಮಿಕತೆಯನ್ನು ಸಮೇತ ಇಲ್ಲಿ ಕಲಿಸುವಂಥದ್ದು ತುಂಬ ಅತ್ಯವಶ್ಯಕ ಅಂತ ಹೇಳ್ತೇವೆ. ಹಾಗಾಗಿ ಅಂಥ 3 ದಿನಗಳ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಿಜಕ್ಕೂ ತುಂಬ ಹೆಮ್ಮೆಯಿಂದ ಹೇಳಬೇಕಾದ ವಿಷಯ ಏನಪ್ಪ ಅಂದರೆ ನಮ್ಮ ಈ ಕಾಳಹಸ್ತ ಸ್ವಾಮಿಯ ಸೇವಾ ಸಮಿತಿಯವರು ಕಳೆದ 3 ವರ್ಷಗಳಿಂದ ಆರಂಭದಲ್ಲಿ ಈ ದೇವಸ್ಥಾನ ವಿಗ್ರಹ ತೆಗಿಬೇಕಾದ್ರೆ ನಾವಿದ್ವಿ. ಇವತ್ತು ಪ್ರತಿಷ್ಠಾಪನೆ ಆಗುವಂಥ ಸನ್ನಿವೇಶ ಇದೆ, ಈಗಲೂ ನಾವಿದ್ದೇವೆ. ಆದರೆ ಇಲ್ಲಿ 3 ವರ್ಷದ ಅವಧಿಯಲ್ಲಿ ಎಷ್ಟೆಲ್ಲ ಪರಿಶ್ರಮಗಳು ಹಾಕಿದ್ದಾರೆ, ಸಮಾಜ ಮುಖಂಡರ ಭೇಟಿ ಮಾಡಿದ್ದಾರೆ, ಎಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ ಅನ್ನೋವಂಥದ್ದನ್ನು ಈ ದೇವಸ್ಥಾನನೇ ಸಾಕ್ಷಿ ಆಗ್ತಾ ಇದೆ ನಮಗೆಲ್ಲ. ಇವರೆಲ್ಲ ಪರಿಶ್ರಮ ಇಲ್ಲ ಅಂದಿದ್ರೆ ನಿಮ್ಮಗಳ ಸಹಕಾರ ಇಲ್ಲ, ಇಷ್ಟು ಸುಂದರವಾದ ದೇವಸ್ಥಾನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ಧರ್ಮಸ್ಥಳ ಸಂಘದವ್ರು ಕೊಟ್ಟಿರ್ಬೋದಿಲ್ಲ ಅಂತಲ್ಲ, ಆ ಒಂದು ಕ್ಷೇತ್ರದಿಂದ ಬಂದಿರ್ಬೋದು. ಆದರೂ ಸಮೇತ ಅವರ ಜೊತೆ ಕೈ ಜೋಡಿಸೋದಿದೆ, ಅದು ತುಂಬ ದೊಡ್ಡದು ಅಂತ ಹೇಳ್ತೇವೆ. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಗಲಿಕ್ಕಿದೆ. ಹಾಗಾಗಿ ಎಲ್ಲರೂ ಸಮೇತ ಕುಟುಂಬ ಸಮೇತ ಬಂದು ಭಾಗವಹಿಸಿದ್ರೆ ತುಂಬ ಶೋಭೆ ತರುತ್ತೆ ಈ ಕಾರ್ಯಕ್ರಮಕ್ಕೆ. ಹಾಗೆ ಅನುಗ್ರಹ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಯಾಕೆ ಇಂಥ ಒಂದು ಕಾರ್ಯಕ್ರಮ ಜೀವನದಲ್ಲಿ ಮತ್ತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅನುಭವ ನಿಮಗೆ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಆದಷ್ಟು ಇನ್ನೂ 2 ದಿನ ಬಾಕಿ ಇದೆ ಕಾರ್ಯಕ್ರಮ. ಇವತ್ತು ಆರಂಭ ಆಗ್ತಾ ಇರೋವಂಥದ್ದು. ಇನ್ನು 2 ದಿನದಲ್ಲೂ ಸಮೇತ ಮಕ್ಕಳು ಎಲ್ಲರೂ ಕರೆತರುವಂಥ ಒಂದು ಕೆಲಸವನ್ನು ತಾವೆಲ್ಲ ಮಾಡಿ. ಯಾಕಂದರೆ ಇಲ್ಲಿ ಬರೀ ಏನಾಗಿದೆ, ಒಂದು ಉದಾಹರಣೆ ಕೊಟ್ಬಿಡುತ್ತೆ. ಹಾಗೆ ಅನೇಕ ಕಡೆ ನೋಡಿದ ನಾವು ಇಲ್ಲ ಅಂತಲ್ಲ. ಸಮಿತಿಯವರು ಅಂದರೆ ಅವ್ರ ಜವಾಬ್ದಾರಿ ಮಾಡ್ಕೊಳ್ಳಿ, ನಾವು ಆಮೇಲೆ ಹೋಗುವ, ಆಮೇಲೆ ಬಟ್ಟೆ ಹಾಕೊಂಡು ನಾವು ಕೂತ್ಕೊಂಡು ಹೋಗಿ ಅಲ್ಲಿ. ಇದು ಅಲ್ಲ ಇದು. ಎಲ್ಲ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಇದು. ನಮ್ಮ ಕ್ಷೇತ್ರ ನಮ್ಮ ಪ್ರದೇಶದಲ್ಲಿ ದೇವಸ್ಥಾನ ಇದೆ ಅಂದಾಗ ಪ್ರತಿಯೊಬ್ಬರು ಸಮೇತ ಸೇವೆಯನ್ನು ಮಾಡಬೇಕು. ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ, ನಾನು ಆರಾಮಾಗಿರುವಲ್ಲೇ, ಇದು ತಪ್ಪು ಕಲ್ಪನೆ ಇದು. ದುಡ್ಡು ಕೊಡೋದು ಬರೋ ಸೇವೆ ಅಂತಲ್ಲ, ಮನಸ್ಫೂರ್ತಿ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಏನೇ ಇರಲಿ, ನಮ್ಮ ಧರ್ಮಕರ್ತರು ಹೇಳಿದ ಹಾಗೆ ಕಸ ಬಡಿದ್ರಿಂದ ಹಿಡಿದು ಯಾವುದೇ ಉನ್ನತ ಮಟ್ಟದಿಂದ ಸೇವೆ ಇರ್ಬೋದು, ಏನೇ ಇರ್ಬೋದು, ಅದನ್ನು ನಾವು ಶ್ರದ್ಧಾಭಕ್ತಿ, ಅದು ಒಂದು ಸೇವೆ ಯಾವುದೇ ಮಾಡಿ ನೀವು 3 ದಿನನೂ ಅವಕಾಶ ಸಿಕ್ಕಿದೆ, ಇಲ್ಲಿ ಇದ್ಬಿಡಿ, ತೊಂದರೆ ಇಲ್ಲ ಅಂತೆ. ಯಾವುದಕ್ಕೆ ಕೊರತೆ ಇಲ್ಲ. ನಮ್ಮ ಕಾರ್ಯಕರ್ತರು ಎಲ್ಲ ತಯಾರು ಮಾಡಿದ್ದಾರೆ, ಏನು ತೊಂದರೆ ಇಲ್ಲ, ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಸೇವೆ ಮಾಡೋದ್ರಿಂದ ಇದೆಲ್ಲ ಈ ಭಾಗ್ಯ ಸೌಭಾಗ್ಯ ಮತ್ತೆ ಯಾವತ್ತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇದನ್ನು ತಾವೆಲ್ಲ ಮನಸ್ಸಲ್ಲಿಟ್ಕೊಂಡು ಎಲ್ಲರ ಸಮೇತ ಆ ಕಾರ್ಯಕರ್ತರು ಜೊತೆ ಸೇರಿಕೊಂಡು ನೀವೆಲ್ಲರೂ ಕಂಕಣಬದ್ಧರಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಡಿದರೆ ತುಂಬ ಅಚ್ಚುಕಟ್ಟಾದ ರೀತಿಯಲ್ಲಿ ಆ ಕಾರ್ಯಕ್ರಮ ಮೂಡಿ ಬರುತ್ತೆ. ಹಾಗೆ ಇದರ ಶ್ರೇಯಸ್ಸೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಯಾರೆಲ್ಲ ಶ್ರದ್ಧಾಭಕ್ತಿಯಿಂದ ಸೇವೆ ಮಾಡ್ತೀರಿ ಆದಾಗ ಅವರಿಗೆ ಆ ಕಾಳಹಸ್ತಿಯ ಭಗವಂತನ ಒಂದು ಸಂಪೂರ್ಣ ಅನುಗ್ರಹ ಸಿಗ್ಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಆ ಒಂದು ಅವಕಾಶ ಸಿಕ್ಕಿದೆ ನಿಮಗೆಲ್ಲರಿಗೂ ಸಮೇತ. ಸಮಿತಿಯವರ ಜೊತೆ ತಾವೆಲ್ಲ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ, ಹಾಗೆ ನಾವು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಲಿದ್ದು ಆಗಲೇ 2 ತಾಸು ಲೇಟಾಗಿ ಹೋಯ್ತು ನಮಗಾಗಲೇ. ಆದರೂ ಸಮೇತ
ಈ ದೇವಸ್ಥಾನ ಸುಂದರವಾಗಿ ಈ ಕಟ್ಟಲಿಕ್ಕೆ ಪರಿಶ್ರಮ ಪಟ್ಟಿರುವಂಥ ಸಮಿತಿಯವರೆಗೂ ಇಲ್ಲಿರುವಂಥ ಭಕ್ತರು ಎಲ್ಲರ ಒಂದು ಶ್ರದ್ಧೆಯನ್ನು ನೋಡಿ. ಯಾಕಂದರೆ ಬೆಳಿಗ್ಗೆ ಅಲ್ಲಿ ಮೆರವಣಿಗೆ ಅಂದರೆ ಆರಂಭ ಆಯಿತು ಶೋಭಾಯಾತ್ರೆ, ಅಲ್ಲೂ ಸಮೇತ ನೋಡುವಂಥ ಒಂದು ಸನ್ನಿವೇಶ, ಎಲ್ಲರ ಒಂದು ಮುಖದಲ್ಲಿ ಉತ್ಸಾಹ ಎಲ್ಲ ನೋಡ್ತಾ ಹೋದ್ವಿ. ಹಾಗಾಗಿ ನಮಗೆ ಇನ್ನೊಂದು ಕಾರ್ಯಕ್ರಮದ ಬಗ್ಗೆ ಕಲ್ಪನೆ ಹೋಗೇ ಬಿಡ್ತು ನಮಗೆ. ಆದರೂ ಸಮೇತ ಫೋನ್ ಬರ್ತಾ ಇದೆ, ಆದರೂ ಸಮೇತ ಇರಬೇಕು ಇಲ್ಲಿ ನೋಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಇಲ್ಲಿ ಒಂದು ಈ ಸಾನ್ನಿಧ್ಯ ವಹಿಸಿದ್ದೇವೆ. ಹಾಗಾಗಿ ಆ ಇನ್ನೊಂದು ಕಾರ್ಯಕ್ರಮ ದೃಷ್ಟಿಗೆ ಹೋಗೋದ್ರಿಂದ ಎಲ್ಲರಿಗೂ ಸಮೇತ ಶ್ರದ್ಧಾಭಕ್ತಿ ಇದೆ. ಅದು ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾದ ರೀತಿಯಲ್ಲಿ ಯಶಸ್ವಿಗೊಳಿಸುವಂಥ ಒಂದು ಮನಸ್ಥಿತಿ ನಿಮಗಲ್ಲಿ ಬರಬೇಕಷ್ಟೇ. ಹಾಗೆ ಎಲ್ಲರೂ ಶ್ರದ್ಧಾವಂತರಿದ್ದೀರಿ. ಯಾಕೆ ವೈದಿಕ ವೃಂದದವರು ಇದ್ದಾರೆ, ಎಲ್ಲ ಥರ ಇದ್ದಾರೆ. ಇಲ್ಲಿ ಯಾರಿಗೂ ಸಮೇತ ಸಂಸ್ಕಾರಗಳು ಯಾವ ಇಲ್ಲ ಅಂತ ಆಗಿಲ್ಲ, ಎಲ್ಲರೂ ಸಂಸ್ಕಾರವಂತರೆ. ಮನುಷ್ಯಲ್ಲಿ ಒಳ್ಳೆಯ ಒಂದು ಭಾವನೆ ಇತ್ತಂದರೆ ಅದು ಸಂಸ್ಕಾರಯುತವಾಗಿರುವಂಥ ಭಾವನೆ ಅಂತ. ಆ ರೀತಿಯಲ್ಲಿ ಎಲ್ಲರೂ ಸೇರಿಕೊಂಡಿದ್ದೀರಿ. ಹಾಗಾಗಿ ಕಟಿಬದ್ಧರಾಗಿ 3 ದಿನಗಳ ಪರ್ಯಂತವಾಗಿ ಆ ಭಗವಂತನ ಸೇವೆಯನ್ನು ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗುವಂತ ಮಾಡೋದನ್ನು ನಿಮ್ಮ ಕೈಯಲ್ಲಿ ಅಂತ ಹೇಳುತ್ತಾ, ಆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ ಅಂತ ಹೇಳುತ್ತಾ ನಮ್ಮ ಮಾತಿಗೆ ವಿರಾಮ ನೀಡಿದೆ. ಓಂ ನಮೋ ವಿಶ್ವಕರ್ಮಣೆ. ಅನುಭವಿಸುವ ಈ ಸಂದರ್ಭಗಳಲ್ಲಿ ಎಲ್ಲರೂ ಭಾಗಿಗಳಾಗಿ ಆ ದೇವರ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮ ಹಿತನುಡಿಗಳಲ್ಲಿ ಆಶೀರ್ವಚನವನ್ನು ನೀಡಿದಂಥ ಗುರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ತದನಂತರ ಈ ವೇದಿಕೆ ವಿಸರ್ಜನೆ ನಂತರ ಈ 3 ದಿನಗಳ ಕಾಲ ಏನೇನೆಲ್ಲ ಕಾರ್ಯಕ್ರಮಗಳು ನಡೀತವೆ ಎನ್ನುವುದನ್ನು ಶ್ರೀಯುತ ದಿವಾಕರ ಪುರೋಹಿತರವರು ಮುಂದುವರಿಸ್ತಾರೆ. ಈಗ ನಾವು ನಮ್ಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಶ್ರೀ ಕ್ಷೇತ್ರದ ಸಮಯದ ಅಭಾವದಿಂದ ಅದನ್ನು ಮುಂದಕ್ಕೆ ಹಾಕ್ತಾ ಇದ್ದೀವಿ. ಈಗ ನಮ್ಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ನಮ್ಮ ಕ್ಷೇತ್ರದ ಭವ್ಯ ಪರಂಪರೆಯನ್ನು ಅರಿತು ತಿಳಿದು ಮತ್ತು ನಿಮಗೆಲ್ಲರಿಗೂ ಅದನ್ನು ತಿಳಿಸಿಕೊಟ್ಟಂಥ ಧರ್ಮಕರ್ತರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಶ್ರೀ ಭೀಮೇಶ್ವರ ಜೋಶಿಯವರಿಗೆ ಎಲ್ಲ ಸಮಿತಿಯವರೆಲ್ಲರೂ ಬಂದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ, ಅವರು ಸ್ಪೀಕರ್ಗೆ ಅಂತಿಮ ಘಟ್ಟಕ್ಕೆ ಎಳೆದ ತಂದಿರತಕ್ಕಂಥ ಜ್ಞಾನೇಶ್ ಅವರು ದಯಮಾಡಿ ಬನ್ನಿ. ಸ್ವಲ್ಪ ಎಲ್ಲರಿಗೂ ಬರ್ತೀನಿ, ದೂರದಿಂದ ಎಲ್ಲರಿಗೂ ಬನ್ನಿ. ಸಮಿತಿಯ ಪರವಾಗಿ ಮತ್ತು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ತುಂಬುರಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಈ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನಡೆಸಿಕೊಟ್ಟಿರ್ತಾರೆ ಅವ್ರಿಗೂ ಸಹಿತ ತುಂಬುರಿದ ಧನ್ಯವಾದಗಳನ್ನು ಸಮಸ್ತ ನಾಗರಿಕರ ಪರವಾಗಿ ತುಂಬುರಿದ ಧನ್ಯವಾದಗಳನ್ನು ಅರ್ಪಿಸ್ತಾ ತಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಲ್ಲ. ಏನೇನು ವಿಧಿವಿಧಾನ ಕಾರ್ಯಕ್ರಮ ಇದೆ ಅದನ್ನು ತಿಳಿಸ್ತಾರೆ. ದಯವಿಟ್ಟು ಯಾರು ಹೋಗಬೇಡಿ, ಕೆಳಗಡೆ ದಯವಿಟ್ಟು ಕೂತ್ಕೊಳ್ಳಿ, 1-2 ನಿಮಿಷ ಕೂತ್ಕೊಳ್ಳಿ. 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ಆತ್ಮೀಯವಾಗಿ ನಮ್ಮ ಎಲ್ಲ ತನುಬದ್ಧ ಧನ ಸಹಕಾರವನ್ನು ನೀಡಿ ಅವ್ರಿಗೂ ಸಹಿತ ತುಂಬುರುದಿಲ್ಲ ಅವ್ರ ದಂಪತಿಗಳಿಗೆ ತುಂಬುರುದಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಿರಿಯರು ಗುಣಸಾಗರ ಊರಿಗೆ ಹೋಗಿದಾರ, ಸರಿ ಹೋಗ್ಲಿ ಬಿಡಿ, ಆಯ್ತು. ನಮ್ಮ ಶಾಮಿಯಾನ ವ್ಯವಸ್ಥೆಯನ್ನು ಬಸವರಾಜ್ ತರೀಕೆರೆ ಅವರ ಸ್ವಂತ ಊರು ಆದಿಕೆರೆ ಬಸವರಾಜ್ ಅವರು ಮಾಡಿರ್ತಾರೆ. ಅವ್ರಿಗೂ ಸಹಿತ ಸ್ವಾಗತವನ್ನು ಮತ್ತು ಇನ್ನು 3-4 ದಿನಗಳ ಕಾಲ ಅವರು ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಕೆಲಸ ಕಾರ್ಯವನ್ನು ಮಾಡಿಕೊಡ್ಬೇಕು ಅಂತೇಳಿ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಸಕರಾಯಪಟ್ಟಣ, ಪಿಳ್ಳೆನಹಳ್ಳಿ, ಬಾಣೂರು, ಗುಬ್ಬಿಹಳ್ಳಿ, ಚಿಕ್ಕಬಾಣೂರು, ಲಕ್ಕಿಯ, ಉದ್ದೇಬನಹಳ್ಳಿ, ಬೇಲೂರು, ಹಳೇಬೀಡು, ಕೃಷ್ಣಮೂರ್ತಿ ಅವ್ರು ಹೇಳ್ತಾ ಇದ್ದಾರೆ 1 ಗಂಟೆ ಆಗುತ್ತೆ ಮೋಸ್ಟ್ಲಿ ಅದನ್ನು ಕೇಳಕ್ಕೆ. ಅವ್ರು ಹೇಳ್ತಾ ಇರ್ತಾರೆ, ನಾನು ಈ ಕಡೆ ಹೇಳ್ತಾ ಇರಬೇಕು. ಯಾಕೆಂತೇಳಿದ್ರೆ ಅಷ್ಟು ಗ್ರಾಮಸ್ಥರು ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ಬಾಣವರ, ಅರಸೀಕೆರೆ, ಟಿಪ್ಟೂರು, ಮಾದಿಹಳ್ಳಿ, ಹಾಸನ, ಬೆಂಗಳೂರು, ಅಮೇರಿಕಾ, ಅಲ್ಲಿಂದನೂ ಸಹಿತ ಇದಕ್ಕೆ ಜರ್ಮನಿ, ಎಲ್ಲಿಂದನೂ ಸಹಿತ ಇದಕ್ಕೆ ಸಹಕಾರ ಸಿಕ್ಕಿದೆ.
ಅವರೆಲ್ಲರಿಗೂ ಕೆಲವರು ಸಮಯವನ್ನು ಕೊಟ್ಟಿದ್ದಾರೆ, ಕೆಲವರು ಹಣವನ್ನು ಕೊಟ್ಟಿದ್ದಾರೆ, ಕೆಲವು ಶ್ರಮವನ್ನು ಪಟ್ಟಿದ್ದಾರೆ. ಅವರೆಲ್ಲರಿಗೂ ಇನ್ನೊಮ್ಮೆ ಆನ್ಲೈನ್ ವರ್ಕನ್ನು ಸಹಿತ ಮಾಡಿದ್ದಾರೆ, ಆನ್ಲೈನ್ ಪೇಮೆಂಟನ್ನು ಮಾಡಿದ್ದಾರೆ. ಅವ್ರಿಗೂ ಸಹಿತ ತುಂಬುರಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ತುಳುನಾಡು TV ಯೂಟ್ಯೂಬ್ ಚಾನಲ್ರವರು ಮಂಗಳೂರಿನಿಂದ ಬಂದು ನಮ್ಮ ಕಾರ್ಯಕ್ರಮವನ್ನು ನೇರ ಆನ್ಲೈನ್ ಯೂಟ್ಯೂಬ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹಿತ ತುಂಬುರಿದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು 3 ದಿನಗಳ ಕಾಲ ಅವರು ಲೈವ್ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮವನ್ನು ಎಲ್ಲರೂ ಸಹಿತ ನೋಡಿ ಆನಂದ ಪಡಬೇಕು ಮತ್ತು 4 ದಿನಗಳ ಕಾಲ ಬಂದು ಎಲ್ಲರಿಗೂ ಶೇರ್ ಮಾಡಬೇಕು ಕಾರ್ಯಕ್ರಮವನ್ನು. ಅದೇ ರೀತಿ ಇವತ್ತು ಬಂದಿದ್ದಾರಲ್ಲ, ಅದೇ ರೀತಿ 3 ದಿನಗಳ ಕಾಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮನ್ನು ಸಮಿತಿಯ ಪರವಾಗಿ ಮತ್ತು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇವೆ. ವಂದನೆಗಳನ್ನು ಅರ್ಪಿಸ್ತಾರೆ. ನಮ್ಮ ದಿವಾಕರ್ ಪುರೋಹಿತ್ ಅಗ್ನಿಹೋತ್ರಿ ಅವರು ಎಲ್ಲಿದ್ದರೂ 2 ನಿಮಿಷಗಳ ಕಾಲ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅವರು ಸಹಿತ ಕಾರಲ್ಲಿ ಬಂದಿರಲ್ಲ, ಹಂಗಾಗಿ ಸುಸ್ತಾಗಿಲ್ಲ ಅವರಿಗೆ. ಬನ್ನಿ ಸರ್. ಅವರ ಇವತ್ತಿಂದ ಏನು ಕಾರ್ಯಕ್ರಮ ಇದೆ ಅದನ್ನು ಸವಿಸ್ತಾರವಾಗಿ ಎಲ್ರಿಗೂ ಮನಮುಟ್ಟುವ ರೀತಿಯಲ್ಲಿ ಹೇಳ್ತಾರೆ. ಅದರ ಅನುಗುಣವಾಗಿ ತಾವು ಶ್ರೀ ಗುರುಭ್ಯೋ ನಮಃ. ನಮಃ ಶಿವಾಯ ಶಾಂತಾಯ ಸಹಜಾಯ ಸದಾತ್ಮನೆ ಪ್ರಣತಕ್ಲೇಶನಾಶಾಯ ಯೋಗಿನಾಂ ಪತಯೇ ನಮಃ. ಪರಂಪರೆ ಎಲ್ಲ ಗುರುಗಳನ್ನು ವಂದಿಸ್ತಾ ಕ್ಷೇತ್ರ ದೇವತೆಯಾಗಿರತಕ್ಕಂತಹ ಕಾಳಹಸ್ತೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಹಾಗೆ ಪರಿವಾರ ದೇವತೆಗಳ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ವಿದ್ಯೆ ಕೊಟ್ಟಂಥ ಗುರುಗಳನ್ನು ಸ್ಮರಣೆ ಮಾಡುತ್ತಾ ಈಗ ತಾನೇ ಗುರುಗಳು ಮಾತಾಡಿದ್ದಾರೆ. ಹಾಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳು ಮಾತಾಡಿದ್ದಾರೆ. ನನ್ನ ಕರ್ತವ್ಯ ಏನು ಅಂತ ಕೇಳಿದರೆ, ಕ್ಷೇತ್ರದ ಏನೆಲ್ಲ ಧಾರ್ಮಿಕ ಪ್ರಕ್ರಿಯೆಗಳು ನಡೀತದೆ ಅದನ್ನು ವಿವರಿಸುವಂಥದ್ದೊಂದು ವಿಚಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೊಂದೆರಡು ಮಾತು ಹೇಳಿದರು. ಮಂಗಳೂರಿಂದ ಬಂದಿದ್ದಾರೆ, ಸುಸ್ತಾಗಿರ್ಬೋದು ಅಂತ. ಖಂಡಿತವಾಗಿ ದೇವರ ಕೆಲಸಕ್ಕೆ ಯಾವತ್ತೂ ನಮಗೆ ಸುಸ್ತಾಗಲಿಕ್ಕಿಲ್ಲ. ಅವರಿಗೆ ಮಾತಾಡಿ ಸುಸ್ತಾಗಿರ್ಬೋದು ಬಿಟ್ಟರೆ ನನಗೆ ಖಂಡಿತವಾಗಿ ದೇವರ ಕೆಲಸದಲ್ಲಿ ಯಾವತ್ತೂ ಸುಸ್ತಾಗಿರಲಿಕ್ಕಿಲ್ಲ. ಹಾಗಿದ್ದಾಗ ಕರ್ತವ್ಯ ಅನ್ನತಕ್ಕ ನಿಷ್ಠೆಯನ್ನು ಮಾಡಬೇಕು ಅಂತ. ನಾವು ಅಲ್ಲಿ 10 ಗಂಟೆಗೆ ಬರಲಿಕ್ಕೆ ಹೇಳಿದರೆ ಯಾಕೆ ಅಲ್ಲಿಂದ ಇಲ್ಲಿಗೆ 10 ಗಂಟೆಗೆ ಬಂದಿದ್ದೇವೆ ಅಂತ ಕೇಳಿದರೆ, ದೇವರ ಕೆಲಸ. ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ದೇನೆ, ನನ್ನ ನಿತ್ಯಾನುಷ್ಠಾನ ಮುಗಿಸಿ 5ವರೆಗೆ ಹೊರಟಿದ್ದೇವೆ. ಅಲ್ಲಿಂದ ಇಲ್ಲಿಗೆ ಏನೂ ಅಡೆತಡೆ ಇಲ್ಲದೆ, ಅದು ದೇವರ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದ, ಈ ಮಣ್ಣಿನ ಆಶೀರ್ವಾದ ಅಂತ ತಿಳ್ಕೊಂಡು ನಾವು ಬಂದಿದ್ದೇವೆ. ನಮ್ಮ ಕರ್ತವ್ಯನೂ ಅಷ್ಟು ನಾವು ಮಾಡ್ತೇವೆ. ಹಾಗಾಗಿ ಅಲ್ಲದೆ ಈ ಪರಿಸರದ ಎಲ್ಲ ವೈದಿಕರನ್ನು ಕೂಡ ನಾನು ವಿಜ್ಞಾಪನೆ ಮಾಡುವಂಥದ್ದೇನು ಅಂತ ಕೇಳಿದರೆ, ಎಲ್ಲದಕ್ಕೂ ಎಲ್ಲ ಸೇರಿಕೊಂಡು ಈ ಕರ್ಮಾಂಗವನ್ನು ಮಾಡುವ ಅಂತ. ಯಾವತ್ತೂ ಕೂಡ ನಾನು ಬೇರೆ ಬೇರೆ ಅಲ್ಲ, ಅಲ್ಲಿಂದ ಇಲ್ಲಿ ಬಂದು ಮಾಡ್ತಿದ್ದಾರೆ ಅನ್ನತಕ್ಕಂಥದ್ದು ಬಿಟ್ಟರೆ ನಮ್ಮ ಕರ್ತವ್ಯ ಭಗವಂತ ಒಂದು ಅನುಗ್ರಹ ಕೊಟ್ಟಿದ್ದಾನೆ, ಒಂದು ದಾರಿ ಮಾಡಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಮಾಡ್ತಾ ಇದ್ದೇವೆ ಗುರುಗಳ ಆಶೀರ್ವಾದ ಪ್ರಕಾರವಾಗಿ ಅಂತ. ಹಾಗಾಗಿ ನೆರೆದಂಥ ಬಂಧುಗಳಲ್ಲಿ ಒಂದು ವಿಜ್ಞಾಪನೆ ಏನು ಅಂತ ಕೇಳಿದರೆ, ನಮ್ಮ ಹುಟ್ಟುಹಬ್ಬ ನಾವು ಆಚರಣೆ ಮಾಡ್ಬೋದು. ಇವತ್ತು ಬರ್ತದೆ, ಇನ್ನೊಂದು ವರ್ಷ ಬರ್ತದೆ. ಒಂದು ಕಟ್ಟಡ ನಿರ್ಮಾಣ ಆದ ನಂತರ 1 ವರ್ಷದಲ್ಲಿ ನಾವೆಲ್ಲ ಮಾಡ್ಬೋದು. ಆದರೆ ಕ್ಷೇತ್ರದ ಬ್ರಹ್ಮಕಲಶ ಅನ್ನತಕ್ಕಂಥದ್ದು ಮಾಡುವಂಥದ್ದು ಒಂದೇ ಒಂದು ಬಾರಿ ಮಾತ್ರ. ಅದು ಮಾಡಬೇಕಾದ್ರೆ ಪುನಃ 12 ವರ್ಷ ಬರಬೇಕು ಅಂತ. ಆ ಒಂದು ಬ್ರಹ್ಮಕಲಶ ಅನ್ನತಕ್ಕಂಥದ್ದು ಈ ಊರಿನವರು ಈ ಕ್ಷೇತ್ರ ನೋಡಿದ್ದೀರಿಲ್ವ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನೀವೆಲ್ಲ ಪುಣ್ಯ ಮಾಡಿರಬೇಕು ಅಂತ ನನ್ನ ಒಂದು ಭಾವನೆಗಳು ಅಂತ. ಹಾಗಾಗಿ ಪ್ರಾರಂಭದಲ್ಲಿ ಬರುವಂತಹ ಸಂದರ್ಭದಲ್ಲಿ ಕ್ಷೇತ್ರ ಎಷ್ಟು ಜೀರ್ಣವಾಗಿತ್ತು ಅಂತ ಕೇಳಿದರೆ ನಮಗೂ ನೋಡುವಾಗೆ ಬೇಸರ ಆಗಿತ್ತು. ಹಾಗೆ ಈಗ ಉದ್ಧಾರವಾಗಿದೆ. ಆ ಜೀರ್ಣೋದ್ಧಾರವಾಗಿ ದೇವಸ್ಥಾನದ ಬ್ರಹ್ಮಕಲಶ ಪ್ರಾರಂಭವಾಗಿದೆ. ಹಾಗಾಗಿ ಇದರಲ್ಲಿ ನಾವು ಯಾವುದು ಕೂಡ ಅವರ ಮನೆಯ ದೇವರು, ಅದು ನಮ್ಮದಲ್ಲ, ಅವರು ಮಾಡಬೇಕು, ಇವರು ಮಾಡಬೇಕು, ಅವರು ಪದಾಧಿಕಾರಿಗಳಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಎಲ್ಲ ರೀತಿಯಾಗಿರೋ ವಿಚಾರ ಬದಿಗಿಟ್ಟುಕೊಂಡು ನಮ್ಮ ದೇವಸ್ಥಾನ, ನಮ್ಮ ದೇವರು ಅನ್ನತಕ್ಕಂಥ ಮನೋಭಾವ ಇಟ್ಟುಕೊಂಡು ಪ್ರತಿಯೊಬ್ಬರೂ ಕೂಡ ಬರಬೇಕಂತ. ಕಾಯ ವಾಚ ಮನಸ ಅಂತ, ನಮ್ಮ ದೇಹದಿಂದ ಏನಾದರೂ ಕೆಲಸ ಮಾಡಬೇಕು ಅಂತ, ಮನುಷ್ಯ ಮೆಚ್ಚಬೇಕು ಅನ್ನತಕ್ಕಂಥದ್ದು ನಮ್ಮ ಉದ್ದೇಶ ಯಾವತ್ತೂ ಇರಬಾರ್ದು. ದೇವರು ಮೆಚ್ಚಬೇಕು ಅಂತ. ಮಾನವ ಕೊಟ್ಟರೆ ಮನೆ ತನಕ, ದೇವರು ಕೊಟ್ಟರೆ ಕೊನೆ ತನಕ ಅಂತ.
ಹಾಗಿದ್ದಾಗ ಮಾನವ ನಮ್ಮನ್ನು ಮೆಚ್ಚುತ್ತಾನೆ ಅನ್ನತಕ್ಕಂಥದ್ದು ಉದ್ದೇಶ ಇಟ್ಟುಕೊಂಡು ಯಾವುದೇ ಕೆಲಸವನ್ನು ನಾವು ಮಾಡಬಾರ್ದು. ದೇವರ ಕೆಲಸ ಅನ್ನತಕ್ಕಂಥ ಮನೋಭಾವ ಇಟ್ಟುಕೊಂಡು ಮಾಡಿದಾಗ ಏನಾಗಬಹುದು ಅಂತ ಕೇಳಿದರೆ, ನಮ್ಮ ಪ್ರಾರಬ್ಧ ದೋಷಗಳು, ನಮ್ಮ ಹಿಂದೆ ನಾವು ಏನು ತಪ್ಪು ಮಾಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ, ಆ ಪ್ರಾರಬ್ಧ ದೋಷ ನಿವೃತ್ತಿ ಆಗಬಹುದು. ಸಂಚಿತದಲ್ಲಿ ಏನು ಮಾಡಿದ್ದೇವೆ ಅಂತ ಗೊತ್ತಿಲ್ಲ, ಆ ಸಂಚಿತದಲ್ಲಿ ಮಾಡಿರತಕ್ಕಂಥ ಪಾಪಗಳು ನಿವೃತ್ತಿ ಆಗಬಹುದು. ಇದೆಲ್ಲ ಅಲ್ಲದೆ ಜನ್ಮಜನ್ಮಾಂತರದಲ್ಲಿ ಮಾಡಿರತಕ್ಕಂಥ ಏನೇ ಪಾಪಗಳು ದೋಷಗಳಿದ್ದರೂ ಕೂಡ ಈ ಬ್ರಹ್ಮ ಕಲಶದಲ್ಲಿ ಒಂದು ವಸ್ತುವನ್ನು ಆಚೆಟ್ಟಾಗ ಮನಃಪೂರ್ವಕವಾಗಿ ಮಾಡಿದರೆ ಎಲ್ಲ ರೀತಿಯಾಗಿರತಕ್ಕಂಥ ದೋಷಗಳು ಪರಿಹಾರವಾಗ್ತದೆ ಅನ್ನುವಂಥದ್ದನ್ನು ಶಾಸ್ತ್ರಕರು ಒತ್ತಿ ಒತ್ತಿ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಕೂಡ ಈ 3 ಅಂಥದ್ದು ನಾವು ಪರಿಹಾರ ಮಾಡುವಂಥ ಆ ಸನ್ನಿಧಾನಕ್ಕೆ ಬಂದಾಗ ಮಾತ್ರ, ಮನೆಯಲ್ಲಿದ್ದುಕೊಂಡು ನಾ ದೇವಸ್ಥಾನಕ್ಕೆ ಮಗ ಹೋಗಿ ಬರಲಿ, ಆ ಅಪ್ಪ ಹೋಗಿ ಬರಲಿ ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಖಂಡಿತವಾಗಿ ಆ ಪಾಪಗಳು ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಹಾಗಿದ್ದಾಗ ಎಲ್ಲ ಕರ್ತ ಕಾರಯಿತಾಚ ಪ್ರೇರಕಶ್ಚಾನುಮೋದಕ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನಃ ಅಂತ. ಇದರ ಅರ್ಥ ಏನು ಅಂತ ಕೇಳಿದರೆ, ಕರ್ತ ಯಾರು ಮಾಡ್ತಾ ಇದ್ದಾನೆ, ಕಾರಯಿತ ಯಾರು ಮಾಡಿಸ್ತಾ ಇದ್ದಾನೆ, ಪ್ರೇರಕ ಯಾರು ಪ್ರೇರಣೆ ಕೊಡ್ತಾ ಇದ್ದಾರೆ, ಅನುಮೋದಕ ಅವರೊಟ್ಟಿಗಿದ್ದುಕೊಂಡು ನಾನು ಮಾಡ್ತೇನೆ ನೀವೆಲ್ಲ ಮಾಡಿ ನಾನು ಸಹ ಇದ್ದೇನೆ ಅಂತ ಯಾರು ಬರ್ತಾರ, ಆದರೆ ಕರ್ತ ಮಾಡುವ, ಕಾರಯಿತ ಮಾಡಿಸುವ, ಪ್ರೇರಕ ನೀನು ಮಾಡು ನಾವೆಲ್ಲ ಇದ್ದೇವೆ ಅಂತ ಯಾರು ಇರ್ತಾರ, ಅನುಮೋದಕ ನಮ್ಮೊಟ್ಟಿಗಿದ್ದುಕೊಂಡು ಯಾರೆಲ್ಲ ಕೆಲಸ ಮಾಡ್ತಾರ ಅವರೆಲ್ಲರಿಗೂ ಕೂಡ ಚತ್ವಾರ ಸಮಭಾಗಿನ ಸುಕೃತೆ ದುಷ್ಕೃತೆ ಚೈವ. ಒಳ್ಳೆಯ ಕೆಲಸ ಮಾಡಲಿ ಅಥವಾ ಕೆಟ್ಟ ಕೆಲಸ ಮಾಡಲಿ ಏನೇ ಇದ್ರೂ ಕೂಡ ಸಮಭಾಗಿಗಳು ಅಂತ. ಹಾಗಿದ್ದಾಗ ನಾವೆಲ್ಲ ಹೊರಟಂಥ ಕೆಲಸ ಯಾವುದು ಅಂತ ಕೇಳಿದ್ರೆ ಒಳ್ಳೆಯ ಕೆಲಸ. ಅಂಥ ಒಳ್ಳೆಯ ಕೆಲಸ ಬರುವಂಥದ್ದು ನಮ್ಮ ಜೀವನದ ಒಂದು ಪುಣ್ಯದ ಒಂದು ಅಂಶ ಅನ್ನತಕ್ಕಂಥ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಹಾಗಿದ್ದಾಗ ಪಾಪ ಪರಿಹಾರಕ್ಕೆ ಸುಲಭದ ಮಾರ್ಗ ಉಂಟು. ಇದೊಂದು ಒಳ್ಳೆಯ ಅವಕಾಶ ಅಂತ. ತನು ಮನ ಧನ ಅಂತ ಹೇಳ್ತಾರೆ. ತನು ಅಂದರೆ ನನ್ನ ದೇಹದಲ್ಲಿ ದೇವರಿಗೇನು ಸೇವೆ ಮಾಡಬೇಕಾ ಅದನ್ನು ಮಾಡುವಂಥದ್ದು ಖಂಡಿತವಾಗಿ ಮಾಡಲೇಬೇಕು. ಮನ ಅಂದರೆ ಮನಃಪೂರ್ವಕವಾಗಿ ಮಾಡಬೇಕು ಅಂತ. ಧನ ನಮಗೆಷ್ಟು ದೇವರು ಕೊಟ್ಟಿದ್ದಾನೆ ಆ ಸಂಪಾದನೆ ಒಂದು ಭಾಗವನ್ನು ಯಾವತ್ತೂ ಕೂಡ ದೇವರಿಗೆ ನಾವು ಕೊಡಲೇಬೇಕಂತ. ಇದು ನಿಯಮ, ಮನುಷ್ಯನ ನಿಯಮ ಅಂತ. ಹಾಗಿದ್ದಾಗ ಇಷ್ಟೆಲ್ಲ ಇದ್ದುಕೊಂಡು ನಾವು ಆ ಕರ್ತವ್ಯವನ್ನು ಮಾಡಿದಾಗ ಖಂಡಿತವಾಗಿ ನಿಮಗೆ ದೇವರು ಆಶೀರ್ವಾದ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಇದು ನಾನು ಹೇಳಿದಂಥ ಮಾತಲ್ಲ, ಪರಂಪರೆಯಿಂದ ಬಂದಂಥ ಋಷಿವಚನ. ಅದಕ್ಕೋಸ್ಕರವಾಗಿ ಪ್ರಯತ್ನಪೂರ್ವಕ ನೀವೆಲ್ಲರೂ ಕೂಡ ಪ್ರತಿಯೊಂದು ಕೆಲಸವನ್ನು ಕೂಡ ಅವರ ಕೆಲಸ ಇವರ ಕೆಲಸ ಅಂತ ನೋಡದೆ ಪ್ರತಿಯೊಂದು ಕೆಲಸದಲ್ಲಿ ದೇವರನ್ನು ಕಾಣಿ, ಅಲ್ಲಿ ಪರಿಪೂರ್ಣವಾಗಿರತಕ್ಕಂಥ ಅನುಗ್ರಹ ಖಂಡಿತವಾಗಿ ಸಿಗ್ತದೆ. ನಿಮಗೆ ಭಗವಂತ ಒಳ್ಳೆಯದು ಮಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳಿ ಮುಂದಿನ ಕಾರ್ಯಕ್ರಮಗಳೇನು ಅಂತ ಕೇಳಿದರೆ, ಇವತ್ತು ಸಾಯಂಕಾಲ ಸಂದರ್ಭದಲ್ಲಿ ಪ್ರಾಸಾದ ಶುದ್ಧಿಗಳು ಅಂದರೆ ನಾವೆಲ್ಲ ಅದನ್ನು ತೆಗೆದು ಪುನಃ ರೂಪುರೇಷೆ ಎಲ್ಲ ಕೊಟ್ಟು ಮಾಡಿದ್ದಾರೆ. ಅದರಲ್ಲಿ ಆಗಿರತಕ್ಕಂಥ ಏನಾದರೂ ದೋಷಗಳಿದ್ದರೆ, ಆ ಎಲ್ಲ ಸ್ಥಾನ ದೋಷಗಳಿದ್ದರೆ ಅದನ್ನು ಪರಿಹಾರಗೊಳಿಸಲಿಕ್ಕೋಸ್ಕರವಾಗಿ ಮಾಡತಕ್ಕಂಥ ದೋಷ ಪರಿಹಾರ. ಆನಂತರ ವಾಸ್ತುರಾಕ್ಷೋಗನ ದೇವಸ್ಥಾನದಲ್ಲಿ ಆಗಬೇಕು. ಆನಂತರ ನಾಗನಕಟ್ಟೆಯಲ್ಲೂ ಕೂಡ ಸಂಬಂಧಪಟ್ಟಂಥ ವಾಸ್ತುರಾಕ್ಷೋಗರಾದಿಗಳು ಆಗಬೇಕು. ಆನಂತರ ಸ್ಥಾನ ಶುದ್ಧಿ ಆಗಬೇಕು. ನಂತರ ವಾಸ್ತು ಆಗಬೇಕು, ವಾಸ್ತು ಬಲಿ ಆಗಬೇಕು. ಇದೆಲ್ಲ ಆದ ನಂತರ ನಾಳೆ ಪ್ರಾತಃ ಕಾಲದಲ್ಲಿ ಏನು ಅಂತ ಕೇಳಿದರೆ ಮಂಟಪ ಸಂಸ್ಕಾರ ಆಗಬೇಕು, ಅಗ್ನಿಜನನ ಆಗಬೇಕು, ಗೋಪೂಜೆ ಆಗಬೇಕು, ಗಂಗಾ ಪೂಜೆ ಆಗಬೇಕು. ಅದೆಲ್ಲ ಆದ ನಂತರ ಮಂಟಪ ಸಂಸ್ಕಾರ, ಒಂದು ಕಲಶವನ್ನು ನಾವು ದೇವರದ್ದು ಸಂಕಲ್ಪ ಮಾಡಿಕೊಂಡು ಕಲಶ ಇಡಬೇಕು ಅಂತ ಹೇಳಿದರೆ ಒಟ್ಟಾರೆ ನಮಗೆ ಇಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೊಂದು ಚೌಕಟ್ಟು ಅಂತ ಕೊಡ್ತಾರೆ. ಆ ಚೌಕಟ್ಟಲ್ಲಿ ಇರಬೇಕೊಂದು ಮಂಟಪ ಅಂತ ಇರುತ್ತೆ. ಈಗ ನಾವು ವೇದಿಕೆ ಆಗಬೇಕೊಂದು ಮಂಟಪ, ಕೂತ್ಕೊಳ್ಳಿಕ್ಕೆ ಒಂದು ಮಂಟಪ, ಹೀಗೆ ದೇವರ ಕಲಶ ಪ್ರಧಾನಕ್ಕೋಸ್ಕರವಾಗಿ ಒಂದು 4 ದ್ವಾರದ ಮಂಟಪಗಳನ್ನು ಮಾಡಿಕೊಂಡು ಅದಕ್ಕೆ ಸಂಸ್ಕಾರಗಳಾಗಬೇಕು ಅಂತ. ಹಾಗೆ ಆ ಮಂಟಪ ರಚನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಬೇಕಾದಂಥ ಪ್ರಕ್ರಿಯಾದಿಗಳನ್ನು ಮಾಡಿಕೊಂಡು ಆರುಕಾಯ ಯಾವುದೇ ಕೆಲಸ ನಿರ್ವಿಘ್ನತವಾಗಿ ಸಾಗಬೇಕು ಅಂತ ಹೇಳಿದರೆ ಆರುಕಾಯ ಮಹಾಗಣಪತಿ ಹೋಮಾರಾಧನೆ, ಅದರೊಂದಿಗೆ ಮಾಡಿರ್ತಕ್ಕಂಥ ಏನೆಲ್ಲ ಶಿಲಾಮಯ ಗೋಪುರ ದೇವಸ್ಥಾನ ನಿರ್ಮಾಣ ಆಗಿದೆ ಅದರಲ್ಲಿ ಉಂಟಾಗಿರತಕ್ಕಂಥ ದೋಷಾದಿ ಎಲ್ಲ ನಿವೃತ್ತಿಗೋಸ್ಕರವಾಗಿ ವಿಶ್ವಕರ್ಮ ಹೋಮಾರಾಧನೆ ಅಲ್ಲದೆ ನಮ್ಮೆಲ್ಲ ಪ್ರತಿಯೊಂದು ಕೆಲಸಗಳು ಕೂಡ ನಿರ್ವಿಘ್ನದಾಯಕವಾಗಿ ನೆರವೇರಬೇಕಿರತಕ್ಕಂಥ ನಿಟ್ಟಿನಿಂದ ಈ ಹೋಮವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಮಧ್ಯಾಹ್ನ ಕಾಲಕ್ಕೆ ಇಷ್ಟು ಕಾರ್ಯಕ್ರಮಗಳು, ಆನಂತರ ರಾತ್ರಿಯ ಕಾಲಕ್ಕಾಗುವಂತಹ ಸಂದರ್ಭದಲ್ಲಿ ಆ ಬಿಂಬಕ್ಕೆ ಚೈತನ್ಯಗಳು ಬರಬೇಕು ಅಂತ ಹೇಳಿದರೆ ಆ ಬಿಂಬ ಶುದ್ಧಿ ಆಗಬೇಕು ಅಂತ. ಬಿಂಬ ಶುದ್ಧಿ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಧಾನ್ಯಾಧಿವಾಸ, ಆನಂತರ ಪುಷ್ಪಾಧಿವಾಸ, ಆನಂತರ ಜಲಾಧಿವಾಸ ಇತ್ಯಾದಿಗಳೆಲ್ಲ ಸೇರಿಕೊಂಡು ಅದಕ್ಕೆ ಬೇಕಾದ ಪುಷ್ಟಿಯನ್ನು ಅನುಗ್ರಹಿಸಿ ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಮಾಡಿಕೊಂಡು ಆನಂತರ
ದೇವರಿಗೆ ಅಭಿಷೇಕಕ್ಕೋಸ್ಕರವಾಗಿ 149 ಕಲಶ, ಅದು ದ್ರವ್ಯ 25 ದ್ರವ್ಯವನ್ನು ಸೇರಿಸಿಕೊಂಡು ಮಾಡತಕ್ಕಂಥ ತಾಂತ್ರಿಕ ವಿಧಾನ ಅಂತ. ಅದೆಲ್ಲ ತುಂಬ ಪ್ರಕ್ರಿಯೆಗಳಿದೆ. ಅದೆಲ್ಲ ಮಾಡಿಕೊಂಡು ಆನಂತರ ದೇವರ ಶಯ್ಯಾದಿವಾಸ, ದೇವರನ್ನು ಮಲಗಿಸುವಂಥದ್ದು ಅಂತ. ಆನಂತರ ಬೆಳಿಗ್ಗೆ ಪ್ರಾತಃ ಕಾಲ ಉತ್ಥಾನ ಮಾಡಿಕೊಂಡು 6 ಗಂಟೆಯ ಮೊದಲು ಶಿಖರ ಪ್ರತಿಷ್ಠಾಪನೆ ಮಾಡಿಕೊಂಡು ಆನಂತರ ದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಪ್ರಾಣ ಪ್ರತಿಷ್ಠಾದಿಗಳು ಹಾಗೆ ದೃಷ್ಟಿ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಪುನಃ ಬ್ರಹ್ಮಕಲಶ, ಆ ಕಲಶ ಇಟ್ಟಂಥ ದ್ರವ್ಯಗಳೆಲ್ಲ ಏನುಂಟು ಅದನ್ನೆಲ್ಲವನ್ನು ಕಲ್ಲ ದೇವರಿಗೆ ಹಾಕಲಿಕ್ಕಿದೆ. ಮತ್ತು ಗಂಗೆ ತಂದದಂತ ನಾವು ಶಿಖರಕ್ಕೆ ಹಾಕಲಿಕ್ಕುಂಟು ಅಂತ ಹೇಳಿದ್ದಾರೆ. ಅದನ್ನು ಶಿಖರಕ್ಕೆ ಹಾಕ್ಕೊಂಡು ಆನಂತರ ಬ್ರಹ್ಮಕಲಶಾದಿ ನಡೆದ ನಂತರ ದೇವರ ಮಹಾಪೂಜೆ, ಬಲಿ ಇತ್ಯಾದಿಗಳೆಲ್ಲ ಇಷ್ಟು ಪ್ರಕ್ರಿಯೆಗಳು ಈ 3 ದಿವಸದಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಭಕ್ತರಾಗಿರತಕ್ಕಂಥ ನೀವೆಲ್ಲರೂ ಕೂಡ ದೇವರ ಮೇಲಿನ ಭಕ್ತಿಯಿಂದ ಶ್ರದ್ಧೆಯಿಂದ ನೀವೆಲ್ಲ ಬಂದು ಈ ಎಲ್ಲ 3 ದಿವಸದ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಆ ದೇವರ ಪರಮ ಅನುಗ್ರಹ ಪ್ರಾಪ್ತಿ ಮಾಡೋ ಜೊತೆಗೆ ದೇವರ ಆಶೀರ್ವಾದ ಜೀವನದಲ್ಲಿ ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆಯುರಾರೋಗ್ಯ ಭಾಗ್ಯಾದಿಗಳನ್ನು ಅನುಗ್ರಹ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಇನ್ನೊಂದು ಏನು ವಿಷಯ ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಅದನ್ನು ನೋಡಬೇಕು. ಕಣ್ಣಿಂದ ನೋಡುವಾಗ ದೋಷ ನಿವೃತ್ತಿ ಆಗ್ತದೆ, ಕಿವಿಯಿಂದ ಮಂತ್ರವನ್ನು ಕೇಳಿದ ದೋಷ ನಿವೃತ್ತಿ ಆಗ್ತದೆ. ಎಲ್ಲ ಕೊಡುವಂಥದ್ದು ಋಷಿಪ್ರಣೀತವಾಗಿರತಕ್ಕಂಥ ಮಂತ್ರಗಳು. ಆ ಬ್ರಹ್ಮಕಲಶ ಆಗುವಂಥ ವಿಚಾರವನ್ನು ನಾವು ನೋಡಿದರೆ ಕೇಳಿದರೆ ನಮ್ಮ ಎಲ್ಲ ದೋಷ ನಿವೃತ್ತಿ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಮಂಗಲವಾಗಲಿ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಭಗವದರ್ಪಣಮಸ್ತು. ನಮ್ಮ ಚಿಕ್ಕಮಗಳೂರು ಸರಸ್ವತಿಪುರ ವಾಸಿ, ಚಿಕ್ಕಮಗಳೂರಲ್ಲಿ ವಾಸವಾಗಿರುವ ನಮ್ಮ ಪುರೋಹಿತ ಶಂಕರಾಚಾರ್ಯ ಅವರು 1-2 ನಿಮಿಷಗಳ ಕಾಲ ಒಂದೆರಡು ಅವರ ಅನಿಸಿಕೆಯನ್ನು ತಿಳಿಸಬೇಕು ಅಂತೇಳಿ ಈ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತೇನೆ. ಶ್ರೀ ಕಾಳಹಸ್ತೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ, ಇಷ್ಟ ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ. ಇವತ್ತು ಇತಿಹಾಸ ಕಂಡಂಥ ದಿನಗಳು. ಯಾಕೆಂದರೆ ಇವತ್ತು 900 ವರ್ಷಗಳು ಕಾಣ್ತಾ ಇದ್ದೀವಿ ಅಂತಂದರೆ ಇಲ್ಲಿಗೆ 9 ಅಥವಾ 10 ಮಾನವ ಪರಂಪರೆಗಳು ಗತಿಸಿ ಹೋಗಿದೆ. ಈಗ ನಾವು ಸಾಕ್ಷೀಭೂತರಾಗಿದ್ದೇವೆ. ನಾವೆಷ್ಟು ಧನ್ಯರು ಅಂತ ನಾವೀಗಾದರೂ ಭಾವಿಸಬೇಕಾಗ್ತದೆ. ಯಾಕೆಂದರೆ ಇಂಥ ಒಂದು ಸುಸಂದರ್ಭ ನಮ್ಮ ಜೀವನದ ಇತಿಹಾಸದಲ್ಲಿ ಸಿಕ್ಕಿದೆ ಅಂತ ಹೇಳೋದಾದರೆ ಇದೇ ಒಂದು ನಮ್ಮ ಸುದೈವ. ಯಾಕೆಂದರೆ ಈ ಒಂದು ದೇವಸ್ಥಾನ ಚೋಳರ ಕಾಲದ ದೇವಸ್ಥಾನ, ಹೊಯ್ಸಳರ ಶೈಲಿಯ ದೇವಸ್ಥಾನವನ್ನು ಆವತ್ತಿನ ಧರ್ಮಕಾರಿಗಳು, ಹಿತೈಷಿಗಳು ಮತ್ತು ಇಲ್ಲಿನ ಜನಸೇವರು ಇಲ್ಲಿಗೆ ನಿರ್ಮಾಣ ಮಾಡಿರ್ತಾರೆ. ಆದರೆ ದಯವಿಟ್ಟು ಯಾರು ಹೋಗ್ಬೇಡಿ, ಇನ್ನೊಂದು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ದಯವಿಟ್ಟು ಸಭಾ ಗೌರವವನ್ನು ಕಾಪಾಡಬೇಕು. ಕೂತ್ಕೊಳ್ಳಿ, ಅಲ್ಲೆಲ್ಲ ಕೂತ್ಕೊಳ್ಳಿ, 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ಈ ಒಂದು ದೇವಸ್ಥಾನದ ಇತಿಹಾಸವನ್ನು ಆವತ್ತು ಅಷ್ಟು ಅರ್ಥಪೂರ್ಣವಾಗಿ ಅವರು ಇಲ್ಲಿ ನಿರ್ಮಿಸಿ ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಅಂತಹ ಒಂದು ದೈವತ್ವವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ನಮ್ಮ ಧರ್ಮದರ್ಶಿಗಳು ಭೀಮೇಶ್ವರ ಜೋಶಿ ಹೇಳಿದರು, ಯಾವುದೇ ಒಂದು ಮನುಷ್ಯನಿಗೆ ಆಗಲಿ, ಪ್ರತಿಮೆಗೆ ಆಗಲಿ, ದೇವಾಲಯಕ್ಕಾಗಲಿ ಅದಕ್ಕೆ ಒಂದು ವಯಸ್ಸು ಅಂತಿರ್ತದೆ. ಆ ವಯಸ್ಸು ಹೋದ ನಂತರ ಮತ್ತೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕಾದಂಥ ಒಂದು ಪ್ರಕ್ರಿಯೆ ಇದೆ ಅಂತ. ಹಾಗಾಗೇ ತುಪ್ಪೇರಿದ ದರ್ಪಣದೊಳ್ ಪಜ್ಜಳಿಸಲಾರ್ಪುದೇ ಪ್ರತಿಬಿಂಬಂ ಅಂತ ಒಂದು ವೇದೋಕ್ತಿ ಇದೆ. ಅಂದರೆ ಒಂದು ದರ್ಪಣ ತುಂಬ ಚೆನ್ನಾಗಿದೆ, ಎಷ್ಟು ಅದು ಅದು ಒಂದು ಪರಿಶುದ್ಧವಾಗಿದೆ ಅಂತಂದರೆ ನಾವು ನಿಂತರೆ ನಮ್ಮ ಪ್ರತಿಬಿಂಬ ನಮಗೆ ಕಾಣ್ತಾ ಇರುತ್ತೆ. ಆದರೆ ಎಷ್ಟೋ ವರ್ಷಗಳ ನಂತರ ಅದನ್ನು ಹಾಗೇ ಬಿಟ್ಟರೆ ಅದರಲ್ಲಿರುವಂಥ, ಅದರ ಮೇಲೆ ಕೂರುವಂಥ ಒಂದು ಜಿಡ್ಡಿನ ಅಂಶ ಇರ್ಬೋದು, ದೋಷಾಂಶ ಇರಬಹುದು, ಧೂಳಿನ ಅಂಶ ಇರಬಹುದು, ಆ ಎಷ್ಟೇ ಒಂದು ಪ್ರಜ್ವಲಿಸುವಂತಹ ಒಂದು ದರ್ಪಣ ನಮ್ಮ ಮುಂದೆ ಇದ್ದರೂ ಕೂಡ ಕಾಲಾನಂತರವಾಗಿ ಅದು ತನ್ನ ಒಂದು ಪ್ರಜ್ವಲತೆಯನ್ನು ಕಳ್ಕೊಳ್ತದೆ, ಪ್ರಕಾಶಹೀನತೆಯನ್ನು ಕಳ್ಕೊಳ್ತದೆ. ಹಾಗೆ ದೈವತ್ವವನ್ನು ಕಂಡಂಥ ವಿಗ್ರಹಗಳು ಅದಕ್ಕೆ ನಿತ್ಯ ನೈಮಿತ್ತಿಕವಾಗಿ ಪೂಜಾದಿ ಕರ್ಮಾಂಗಗಳು ನಡೆಯದೇ ಹೋದಾಗ ಆ ದೋಷಗಳು ಆವಾಗ ಅದನ್ನು ಚೇತನ ಶಕ್ತಿಯನ್ನು ಕೊಡದೇ ಇದ್ದಾಗ ಅದರ ಒಂದು ಕಳೆ ಕುಂದುತ್ತಾ ಹೋಗ್ತದೆ. ಹಾಗೆಯೇ ದೈವತ್ವವನ್ನು ಕಾಣಬೇಕಾದರೆ, ದೇವರನ್ನು ಕಾಣಬೇಕಾದರೆ ಅಲ್ಲಿನ ಅರ್ಚಕರೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೆಲವೊಂದು ಕಾಲಾಂತರಗಳಲ್ಲಿ ಈ ಒಂದು ಅರ್ಚನೆಗಳು ಕೂಡ ನಿಂತೋಗಿದ್ದು ಉಂಟು. ಮತ್ತು ಇತಿಹಾಸದ ಗತವೈಭವದಲ್ಲಿ ಈ ದೇವಸ್ಥಾನ ಬಹಳಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ದು ಉಂಟು. ನಾವು ಕೂಡ ಕಂಡಂಥ ಕಾರಣದಲ್ಲಿ ಕಾಣ್ತಾ ಇದ್ವಿ. ಇದು ಇತಿಹಾಸ ಕಂಡಂಥ ದೇವಸ್ಥಾನ. ಯಾಕೆಂದರೆ ಇದು ಯಾವುದೇ ಒಂದು ಇವತ್ತಿನ ದೇವಸ್ಥಾನ ಅಲ್ಲ. ಈ ಒಂದು ಕಾಳಹಸ್ತೇಶ್ವರ
ಸ್ವಾಮಿಯವರ ಲೋಕಾರ್ಪಣೆಗಾಗಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಧರ್ಮೋತ್ಥಾನ ಟ್ರಸ್ಟು ಧರ್ಮಸ್ಥಳ ಹಾಗೂ ಶ್ರೀ ವಿಶ್ವಕರ್ಮ ಕಾಳಹಸ್ತೇಶ್ವರ ಸೇವಾ ಸಮಿತಿ ಇವರ ಒಂದು ಸಹಭಾಗಿತ್ವದಲ್ಲಿ ಹಾಗೂ ಶ್ರೀ ಧರ್ಮೇಶ್ವರ ಜೋಶಿಯವರ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಒಂದು ಸಹಯೋಗತ್ವದಲ್ಲಿ ಇವತ್ತು ಈ ಒಂದು ಧರ್ಮ ಕಾರ್ಯ ನಡೀತಾ ಇದೆ. ನಾವೆಲ್ಲರೂ ನಿಜವಾಗಲೂ ಕೂಡ ಒಂದು ಸುವರ್ಣಾವಕಾಶವನ್ನು ಅನುಭವಿಸ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ಡೈರಿನಲ್ಲಿ ನಮ್ಮ ದಿನಚರಿಯಲ್ಲಿ ಇವತ್ತು ಬರೆದಿಡಬೇಕಾದಂಥ ವಿಚಾರ. ಯಾಕೆಂದರೆ ಮುಂದಿನ ಮಕ್ಕಳಿಗೆ ಈ ಇತಿಹಾಸ ಸಿಕ್ಕಲಾರದು ಅಥವಾ ಹಿಂದೆ ಇದ್ದವರು ಯಾರು ಅಂತ ನಮಗೆ ಗೊತ್ತಿಲ್ಲ. ಅಂದರೆ ನಾನೀಗ ಇಲ್ಲಿ ಉಕ್ತವಾಗಿರುವಂಥ ವಿಚಾರದಲ್ಲಿ 900 ವರ್ಷಗಳ ಇತಿಹಾಸ ಇದೆ ಅಂದರೆ 9 ತಲೆಮಾರುಗಳು ನಮ್ಮ ಹಿರಿಕರು ಈಗಾಗಲೇ ಗತಿಸಿ ಹೋಗಿದ್ದಾರೆ. ಇವತ್ತು ನಾವು 10ನೇ 11ನೇ ತಲೆಮಾರಿನವರು ಇದ್ದೀವಿ ಅಂತಂದರೆ ನಾವೆಷ್ಟು ಸುಖಿಗಳು. ಇಂಥ ಒಂದು ಸೌಭಾಗ್ಯವನ್ನು ಅನುಭವಿಸುವಂತಹ ಒಂದು ಸುಸಂದರ್ಭ ನಮಗೆ ದೊರಕಿದೆ. ಈ ಒಂದು ಸಂದರ್ಭವನ್ನು ನಾವು ಉಪಯೋಗಿಸ್ಕೊಂಡು ಧರ್ಮವು ರಕ್ಷಿತ ಅಂತ ಏನು ವೇದೋಕ್ತಿ ಇದೆ, ಆ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅಂಥ ಒಂದು ಧರ್ಮ ಕಾರ್ಯ ನಮ್ಮ ಕೈಗೆ ಇವತ್ತು ಸಿಕ್ಕಿದೆ. ನಾವೆಲ್ಲರೂ ಕೂಡ ಈ ಒಂದು ಶ್ರದ್ಧಾಭಕ್ತಿಯಿಂದ ಈ ದೈವತ್ವದ ಒಂದು ಧರ್ಮ ಕಾರ್ಯದಲ್ಲಿ ನಾವೆಲ್ಲ ಭಾಗವಹಿಸೋಣ. ಈ ಒಂದು 3 ದಿವಸ ಕಂಕಣಬದ್ಧರಾಗಿ ಇಲ್ಲಿ ನಡೆಯುವಂಥ ಎಲ್ಲ ದೈನಂದಿನ ಕರ್ಮಾಂಗಗಳಲ್ಲಿ ಭಾಗವಹಿಸಿ ನಾವು ಕೂಡ ಈ ಒಂದು ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಇದೆ. ಅಂದರೆ ಎಲ್ಲ ಪ್ರಾಣಿಗಳಿಗಿಂತಲೂ ಈ ನರಜನ್ಮ ಸಿಕ್ಕುವುದು ಬಹಳ ದುರ್ಲಭ ಅಂತೆ. ಯಾಕೆಂದರೆ ನರನಿಗೆ ಮನುಷ್ಯರಿಗೆ ಬುದ್ಧಿ ಇದೆ, ಪ್ರಾಣಿಗಳಿಗೆ ಬುದ್ಧಿ ಇರಲ್ಲ. ಅಂಥ ಒಂದು ದೈವತ್ವವನ್ನು ಕಾಣುವಂತಹ, ಯೋಚನೆ ಮಾಡುವಂತಹ, ಧರ್ಮ ಕಾರ್ಯವನ್ನು ಮಾಡುವಂತಹ, ಇದು ಸರಿ ಇದು ತಪ್ಪು ಅಂತ ಹೇಳುವಂತಹ ಒಂದು ಪ್ರಜ್ಞೆ ಮಾನವನಿಗೆ ಮಾತ್ರ ಇದೆ. ಅಂಥ ಮಾನವ ಜನ್ಮವನ್ನು ನಾವು ಇವತ್ತು ತಳೆದಿದ್ದೇವೆ. ಇಂಥ ಒಂದು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಈ ಒಂದು 3 ದಿನದ ಎಲ್ಲ ಕೈಂಕರ್ಯಗಳಲ್ಲೂ ಭಾಗವಹಿಸೋಣ. ದೇವಿಯ ಆ ದೇವಸ್ಥಾನದಲ್ಲಿ ನಡೆಯುವಂತಹ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿ ದೇವತಾ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಈ ಒಂದು 3 ದಿನಗಳ ಕಾಲದಲ್ಲಿ ಈ ಒಂದು ಪ್ರಾರಂಭದ ದಿನವಾದಂಥ ಇಂದು ಒಂದು ಪರಮ ಪೂಜ್ಯ ಅಷ್ಟೋತ್ತರ ಶತಶ್ರೀ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಹಾಗೂ ಭೀಮೇಶ್ವರ ಜೋಶಿಯವರು ಆಗಮಿಸಿ ಆಸೀನರಾಗಿ ಧರ್ಮದ ನುಡಿಗಳನ್ನು ನುಡಿದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಆ ಒಂದು ಆಶೀರ್ವಾದದ ಫಲ ನಮಗೆಲ್ಲರಿಗೂ ಸಿಕ್ಕಲಿ ಅಂತ ಹೇಳ್ತಾ ಮುಂದಿನ ಕೈಂಕರ್ಯಗಳಿಗೆ ಅಣಿ ಮಾಡಿಕೊಡೋಣ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಯ ಎಲ್ಲ ಕಾರ್ಯಕರ್ತರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ವಿಶ್ವಕರ್ಮ. ವಿಧಿವಿಧಾನಗಳನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ನಮ್ಮನ್ನೆಲ್ಲ 3 ದಿನಗಳ ಕಾಲ ಇಲ್ಲೇ ಇರಬೇಕು ಅಂತೇಳಿ ಹೇಳ್ತಾಗಿರ್ತಕ್ಕಂಥ ನಮ್ಮ ಪುರೋಹಿತ ಶಂಕರಾಚಾರ್ಯ ಅವರಿಗೆ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಮತ್ತು ಎಲ್ಲ ಶ್ರೀ ಕಾಳಹಸ್ತೇಶ್ವರ ಸೇವಾ ಸಮಿತಿಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗೊಂದು ವಿಶೇಷ ಸೂಚನೆಯನ್ನು ನಾನು ಹೇಳ್ತಾ ಇದ್ದೇನೆ. ಸಜ್ಜನ ಬಂಧುಗಳೇ, ಶುಕ್ರವಾರ 6ನೇ ತಾರೀಕು ಬ್ರಹ್ಮ ಕಲಶಾಭಿಷೇಕ ಇದೆ. ಬ್ರಹ್ಮ ಕಲಶಾಭಿಷೇಕವನ್ನು ಮಾಡ್ತಕ್ಕಂಥವರು 1001 ರೂಗಳನ್ನು ನೀಡಿ ರಸೀತಿಯನ್ನು ಪಡೆಯಬೇಕಾಗಿ ಈ ಮೂಲಕ ಕೆಲವರು ರಸೀತಿಯನ್ನು ಪಡೆದಿದ್ದಾರೆ. ಬ್ರಹ್ಮ ಕಲಶಾಭಿಷೇಕ ಆಗಬೇಕಾದ್ರೆ ಆ ರಸೀತಿಯನ್ನು ಕಡ್ಡಾಯವಾಗಿ ತರಬೇಕು. ಯಾರು ಬ್ರಹ್ಮ ಕಲಶಾಭಿಷೇಕವನ್ನು ಓರುವಂಥವರು ಈಗ ರಸೀತಿಯನ್ನು 1001 ಕೊಟ್ಟು ನೀವು ಪಡೆಯಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇನೆ. ಅದೇ ರೀತಿ ಬ್ರಹ್ಮಕಲಶದ್ದಾಯಿತು, ಇನ್ನೊಂದು ಸ್ಕ್ಯಾನರ್ ಇದೆ ಅದರಲ್ಲಿ. ದಯವಿಟ್ಟು ಯಾರು ಇನ್ವಿಟೇಷನ್ ನೋಡಿದಿರಿ ಎಲ್ಲರೂ, ಯಾರು ತನುಮನ ಧನ ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ಅಂದ್ಕೊಂಡಿದ್ದೀರಿ, ಆ ಸ್ಕ್ಯಾನ್ ಮಾಡಿದರೆ ನಿಮಗೆ ಬರ್ತದೆ ಶ್ರೀ ಕಾಳಹಸ್ತೇಶ್ವರ ಸೇವಾ ಸಮಿತಿ ಅಂತ. ಅದಕ್ಕೆ ನೀವು ಸ್ಕ್ಯಾನ್ ಮಾಡಿದರೆ 1 ಕೋಟಿ ತನಕ ಮಾಡ್ಬೋದು. ಯಾರಾದರೂ ಇದ್ದರೆ 500 ರೂಪಾಯಿಗಳಿಂದ ಹಿಡಿದು 1 ಕೋಟಿ ತನಕ ಮಾಡ್ಬೋದು. ದಯವಿಟ್ಟು ಟ್ಯಾಕ್ಸ್ ಫ್ರೀ, ಅದೊಂದು ತಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಅಧ್ಯಕ್ಷರು ಕೊನೆಯ ನೋಡಿ, ಯಾಕೆಂತ ಹೇಳಿದ್ರೆ ಮುಂದೆ ಅವರಿಗೆ ಭಾಷಣ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಕಾರಣ ಏನು ಅಂದರೆ ಮುಂದೆ ಅಂದರೆ ಶುಕ್ರವಾರ, ತಪ್ಪು ತಿಳ್ಕೊಬೇಡಿ, ಶುಕ್ರವಾರ ಗಣ್ಯಾತಿ ಗಣ್ಯರು MLA ಅವರು ಇವರು ಎಲ್ಲ ಬರ್ತಾ ಇದ್ದಾರೆ. 4 ಜನ ಸ್ವಾಮೀಜಿಗಳಿರ್ತಾರೆ. ಆ ಕೊನೆಗೆ ಅಧ್ಯಕ್ಷ ಭಾಷಣ ಕೊನೆಗಿರ್ತದೆ. ಆ ಕೊನೆಯಲ್ಲಿ ಅಧ್ಯಕ್ಷ ಭಾಷಣ ಕೇಳೋ ಅಷ್ಟೊತ್ತಿಗೆ ನಾವು ಅಲ್ಲೇ 4 ಗಂಟೆ 4:15 ಗಂಟೆಗೆ ಹೋಗಿರ್ತೀವಿ. 4:15 ಗಂಟೆಗೆ ಹೋದರೆ ಯಾವಾಗಲೂ ಮಧ್ಯಪ್ರದೇಶ ಅಲ್ಲೇ ಖಾಲಿ ಆಗಿರುತ್ತೆ. ಮಧ್ಯಪ್ರದೇಶ ಖಾಲಿ ಆದಾಗ ಸ್ವಲ್ಪ ಭಾಷಣ ಕೇಳಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನಮ್ಮ ಅಧ್ಯಕ್ಷರ ನುಡಿಯನ್ನು ಮೊದಲನೇ ಪ್ರಾರಂಭದಲ್ಲಿ ಕೊಡ್ತಾ ಇದ್ದೇನೆ. ಓಂ ವಿಶ್ವಕರ್ಮಣೇ ನಮಃ. ಇಲ್ಲಿ ಆಗಮಿಸಿದ್ದ ಶ್ರೀ
ಚನ್ನಗಿರಿ ತಾಲೂಕು ಒಡ್ನಾಳು ಅಷ್ಟೋತ್ತರ ಸ್ವಾಮೀಜಿಗಳಾದಂಥ ಶಂಕರಾತ್ಮನ ಸರಸ್ವತಿ ಮಹಾಸ್ವಾಮಿಗಳು ಆಗಮಿಸಿದ್ರು. ಅವರಿಗೆಲ್ಲ ಧರ್ಮದ ಮಾರ್ಗವನ್ನು ನಮಗೆ ನಿವೇದನೆ ಮಾಡಿ ಅವರಿಗೆ ನಿರ್ಗಮನವಾಗಿದ್ದಾರೆ, ಆಶೀರ್ವದಿಸಿ ನಿರ್ಗಮನವಾಗಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಭೀಮೇಶ್ವರಜಿಯವರು ಸಹ ಆಗಮಿಸಿ ನಮಗೆ ನಾನಾ ವಿಧವಾದ ರೀತಿಯಾದ ವಿಧಿವಿಧಾನಗಳನ್ನು ತಿಳಿಸಿ ಮತ್ತು ಯಾವ ರೀತಿಯಾಗಿ ನಾವು ಇರಬೇಕು, ಯಾವ ರೀತಿಯಾಗಿ ಒಂದಾಗಿ ನಾವು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಸಹ ನಿರ್ವಂಚನೆಯಿಂದ ನಮಗೆ ಹೇಳಿ ನಮಗೆ ಹಾರೈಸಿ ನಿಮಗೆ ಒಂದೇ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿ ಅವರು ನಿರ್ಗಮನವಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಏನು ಶಿವಸುಜ್ಞಾನ ಮೂರ್ತಿ ಸ್ವಾಮಿಗಳು ಆಗಮಿಸಬೇಕಾಗಿತ್ತು. ಯಾಕೆಂದರೆ ನಮಗೆ ಭಾರಿ ಹಿತೈಷಿಗಳು ಮತ್ತು ನಮ್ಮ ದೇವಸ್ಥಾನದ ಏಳಿಗೆಯನ್ನು ಮೊದಲು ಪ್ರಥಮವಾಗಿ ಅವರು ನಮಗೆ ಆರೈಸಿದರು. ಅವರೇ ಮೊದಲು ನಮ್ಮ ಈ ದೇವಸ್ಥಾನ ಪ್ರಥಮವಾಗಿ ಅವರು ಕರ್ಕೊಂಬಂದು ತೋರಿಸಿದಾಗ ಅವ್ರು ಹೇಳಿದರು, ಈ ದೇವಸ್ಥಾನ ಯಾವ ಕಾರಣಕ್ಕೂ ತಾವು ನಿಲ್ಲಿಸಬೇಡಿ, ಇದನ್ನು ನೀವು ಪ್ರತಿಷ್ಠಾಪನೆ ಮಾಡಲೇಬೇಕು, ಈ ದೇವಸ್ಥಾನವನ್ನು ನೀವು ಪುನರುತ್ಥಾನ ಮಾಡಲೇಬೇಕು ಅಂತ ಸಹ ಹೇಳಿ ಬರೀ ನಮ್ಮ ಮಠಕ್ಕೆ ಅಂತೇಳಿ ನಮ್ಮನ್ನು ಕರ್ಕೊಂಡೋದ್ರು. ಆದರೆ ನಾವು ಮಠಕ್ಕೆ ಹೋದಾಗ ನಾವೇನೋ ಕರೆದಿದ್ದಾರೆ, ಏನೋ ವಿಚಾರ ವಿನಿಮಯ ಮಾಡ್ತಾರೆ ಅಂತ ಹೋದವು. ಮಠಕ್ಕೆ ಹೋದಾಗ ನಮ್ಮೆಲ್ಲರನ್ನು ನಮಗೆ ಭೋಜನವನ್ನು ಸಹ ಮಾಡಿಸಿ ಸಂತೋಷಪಡಿಸಿ ಮೊದಲು ಪ್ರಥಮವಾಗಿ ನಮ್ಮ ದೇವಸ್ಥಾನಕ್ಕೆ 60,000 ರೂಪಾಯಿ ಕೊಟ್ಟಂಥ ಏಕೈಕ ವ್ಯಕ್ತಿ ನಮ್ಮ ಶಿವಸುಜ್ಞಾನ ಮೂರ್ತಿ ಸ್ವಾಮೀಜಿಗಳು. ತಮ್ಮ ಮಠದಿಂದ ಸ್ವಹಸ್ತದಿಂದ, ಸ್ವಾಮಿ ನೀವು ದುಡ್ಡು ಕೊಡಬೇಡಿ, ಇದು ಗುರುಋಣ ನಾವು ನಿಮ್ಮಿಂದ ತೀರ್ಸೋಕ್ಕಾಗಲ್ಲ, ಇದು ನಮಗೆ ಬೇಡ, ಈ ಗುರುಋಣ ತೀರಿಸ್ಬಿಟ್ಟು ನಾವು ಪರ್ಯಂತ ಎಷ್ಟು ಜನ್ಮಗಳು ತೀರಿಸಿರಿ ಸಾಲು, ಅದರಿಂದ ಇದು ನಮಗೆ ಬೇಡ, ನಾವೇ ಸ್ವತಃ ದುಡ್ಡು ನಾವು ಮಾಡುತ್ತೀವಿ ಅಂತಂತ ಸಂಕಲ್ಪ ಮಾಡಿದ್ದೀವಿ, ನಿಮ್ಮ ಆಶೀರ್ವಾದ ಫಲದಿಂದ ಮಾಡೇ ಮಾಡ್ತೀವಿ ಅಂತ ನಾವು ಕಂಕಣಬದ್ಧರಾಗಿದ್ದೀವಿ ಅಂತ ನಾವು ಏನು ಹೇಳಿದ್ವಿ, ನಿಮಗೆ ಯಾರಿಗೂ ನಾನು ಕೊಡ್ತಾ ಇಲ್ಲ, ನಮ್ಮ ತಾಯಿ ಕೊಡ್ತೀನಿ, ಅದರಿಂದ ಇದನ್ನು ತಗೊಳ್ಳಿ ಹಿಡೀರಿ ಅಂತೇಳಿ ನಮಗೆ ತಗೊಂಡು ದುಡ್ಡನ್ನು ನಮ್ಮ ಹುಡುಗಿ ಹಾಕಿದರು. ಆ ಕೊಟ್ಟಂಥ ಆಶೀರ್ವಾದ ಫಲವೇ ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ನನಗೆ ತಪ್ಪಾಗಲಾರದು. ಆ ರೀತಿಯಾಗಿ ಅಂಥ ಒಂದು ಸುಜ್ಞಾನ ಮತ್ತು ಸ್ವಾಮಿಗಳು ಇವತ್ತು ನಮ್ಮ ಒಂದು ಸಭಾ ಕಾರ್ಯಕ್ಕೆ ಬರೋಕ್ಕಾಗಲಿಲ್ಲ. ಅದು ನಮಗೆ ತುಂಬ ವಿಷಾದ ಆಗಿಬಿಟ್ಟಿದೆ, ಬರಲಿಲ್ವಲ್ಲ ಅಂತೇಳಿ. ಅದರ ಕಾರಣಾಂತರ ಅವರಿಗೆ ಆರೋಗ್ಯ ಸರಿ ಇಲ್ಲ. ಅದರಿಂದ ಬೆಳಿಗ್ಗೆ ನಾವು ಫೋನ್ ಮಾಡಿದಾಗ, ಇಲ್ಲ ನನಗೆ ಆರೋಗ್ಯ ತುಂಬ ಸ್ವಲ್ಪ ಹದಗೆಟ್ಟಿದೆ, ನಾಳೆ ನಾನು ಖಂಡಿತವಾಗಿ ನಾನು ಬರ್ತೀನಿ ಅಂತ ಹೇಳಿ ನನಗೆ ಭರವಸೆಯನ್ನು ಕೊಟ್ಟಾಗ ಸ್ವಲ್ಪ ಸಮಾಧಾನ ಆಯಿತು. ನಾಳೆ ಯಾರು ಬರ್ತಲ್ಲ ಅಂತೇಳಿ. ಆದ್ದರಿಂದ ಅವರ ಒಂದು ಚೈತನ್ಯ ಫಲವಾಗಿ ನೀವಿಲ್ಲಿ ನೆರೆದಿದ್ದೀರಲ್ಲ, ನಾವೊಬ್ಬರೇ ಕಾರಣರಲ್ಲ, ನೀವೆಲ್ಲ ಸೇರಿ ಇತರೆಯಲ್ಲಿ ಎಲ್ಲೆಲ್ಲಿದ್ದರೋ, ಎಲ್ಲೆಲ್ಲಿ ಯಾವ ಮೂಲೆಯಲ್ಲಿ, ನಮ್ಮ ಕರ್ನಾಟಕದ ಯಾವ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿದ್ದರೋ ಗೊತ್ತಿಲ್ಲ, ಅವರೆಲ್ಲರೂ ಸಹ ನಾವು ವಿಶ್ವಕರ್ಮ ಜನಾಂಗವೇ ಅಲ್ಲ, ಪ್ರತಿಯೊಂದು ಜನಾಂಗದಲ್ಲೂ ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇಂಥ ಜನಾಂಗ ಅಂತ ಹೇಳಲಿಕ್ಕಾಗಲ್ಲ. ಅವರ ಎಲ್ಲರ ಆಶೀರ್ವಾದ ಫಲವಾಗಿ, ನಮ್ಮ ವಿಶ್ವಕರ್ಮ ಸಮಾಜ ಬಂಧುಗಳ ಫಲವಾಗಿ ಎಲ್ಲರೂ ಸಹ ಕೈ ಜೋಡಿಸೋಕೆ ಈ ಒಂದು ನಮ್ಮ ದೇವಸ್ಥಾನ ಈ ಒಂದು ಮಟ್ಟಕ್ಕೆ ಬೆಳೆದೆಂದರೆ ತಪ್ಪಾಗಲಾರದು. ಆ ರೀತಿಯಾಗಿ ಇದು ಯಶಸ್ವಿಯಾಗಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಈ ನಮ್ಮ ದಿವಾಕರ ಪುರೋಹಿತರು ಸಹ ನಮಗೆ ಗೊತ್ತಿರಲಿಲ್ಲ, ದೀಪಾಂಜಲಿಯಲ್ಲಿಗೆ ಕರ್ಕೊಂಡೋಗಿ ನಾನು ಸಹ ನಿಮಗೆ ಸಹಕಾರ ಮಾಡ್ತೀನಿ ಬರ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹುಲಿದುರ್ಗದ ದೀಪಾಂಬೆ ಕಾಳಿಕಾಂಬಾದೇವಿ ಅಲ್ಲಿ ಕರ್ಕೊಂಡೋಗಿ ನಿಮಗೆ ನಮ್ಮ ಒಂದು ಸಂಘಕ್ಕೆ 1.25 ಲಕ್ಷದ ಧನವನ್ನು ನಮ್ಮ ಸಹಾಯ ಮಾಡಿದರು. ಆ ಒಂದು ಪ್ರತಿಫಲ ಎಲ್ಲವೂ ಸೇರಿ ಸಹ ಎಲ್ಲರೂ ಒಬ್ಬರೇ ಅಲ್ಲ, ಬಣಿಯಾತಿ ಗಣ್ಣಿತರು ಸಹ ಇದ್ದಾರೆ, ದಾನಿಗಳಿದ್ದಾರೆ, ಅವು ಹೇಳೋಕ್ಕೂ ಸಹ ಸಮಯ ಇಲ್ಲ. ಅವರೆಲ್ಲ ಶ್ರಮದ ಫಲವಾಗಿ ನಾವೆಲ್ಲರೂ ಬರೀ ನಾವು ಕೇವಲ ಒಂದು ವಸ್ತ್ರದ ಒಂದು ಎಳೆ ನಾವು ಆ ರೀತಿಯಾಗಿ ಮಾಡಿ ಒಂದು ಈ ರೀತಿಯ ಕೆಲವು ನಿರ್ವಹಿಸಿದ್ವಿ. ಅಂದರೆ ಹೇಗೆ ಅಂದರೆ ಹೇಳ್ತಾರೆ, ನಾವು ಒಂದು ಹಳ್ಳಿ ಭಾಷೆಯಲ್ಲಿ ಅಂತಾರೆ, ಏನಂದರೆ ಹೇಳ್ತೀನಿ ಅದು ಹೇಳಿದರೆ ಎಂದೆಂದು ಹೇಳಿದರೆ ಅಂದರೆ, ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಆತ್ಮ ಅಂತೇಳಿ. ಹಣನೂ ಇರಬೇಕು, ಗುಣನೂ ಇರಬೇಕು, ಓಡಾಡೋಕ್ಕೆ ಶಕ್ತಿನೂ ಇರಬೇಕು. ಇವು ಮೂರು ಇರಬೇಕು. ಇವು ಮೂರು ಇದ್ದಾಗ ಮಾತ್ರ ಒಂದು ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ. ದುಡ್ಡಿರುತ್ತೆ, ಶಕ್ತಿ ಇರಲ್ಲ, ಏನು ಮಾಡೋಕ್ಕಾಗಲ್ಲ ಅವಾಗ. ಆದರೆ ಗುಣ ಶಕ್ತಿ ಎರಡೂ ಇದ್ದರೂ ಸಹ ಹಣ ಇರಲ್ಲ. ಅವಾಗ ನಾವು ಏನು ಮಾಡೋಕ್ಕೆ ಸಾಧ್ಯ? ಬರೀ ಎಲ್ಲೋ ದೂರ ಬಂದು ಬರ್ತೀವಿ ಸ್ವಾಮಿ ಅಂತ ಕೈ ಮುಗಿದು ಹೋಗ್ಬೋದು, ಅಷ್ಟೇ ನಮ್ಮ ಕೈಲಿ ಸಾಧ್ಯ. ಈ ಎರಡೂ ಮೇಲೆ ಇರೋಂಥ ಈ ಪುಣ್ಯಾತ್ಮರ ಸಹಕಾರದ ಫಲವಾಗಿ ಈ ದೇವಸ್ಥಾನ ನಮ್ಮ ಒಂದು ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು, ಇದೆಯಲ್ಲ ಇನ್ನು ಮುಂದೆ ಆಗೋಂಥ ಕಾರ್ಯಕ್ರಮಗಳು ಹೆಚ್ಚು ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದು ಭಾಗವಹಿಸಿ ಪ್ರೋತ್ಸಾಹಿಸಿ
ಈ ಒಂದು ವಿಶ್ವಕರ್ಮ ಸಮಾಜಕ್ಕೆ ಇರ್ತಕ್ಕಂಥದ್ದು ಇದೊಂದೇ ದೇವಸ್ಥಾನ. ನಮ್ಮ ಕರ್ನಾಟಕದಲ್ಲಿ ಇದೊಂದು ತಪ್ಪಾಗಲಾರದು. ಆ ರೀತಿ ಒಂದು ಇದನ್ನು ಒಂದು ದೊಡ್ಡ ಒಂದು ಪುಣ್ಯಕ್ಷೇತ್ರ ಮಾಡಬೇಕು ಅಂತ ನಿಮ್ಮೆಲ್ಲ ಸಹಕಾರ ಇದ್ದರೆ ಅದು ಮಾಡ್ಬೋದು ಅಂತೇಳಿ ಸಹಜವಾಗಿ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಪುಟ್ಟ ಸಣ್ಣ ಏನಾದ್ರು ತಪ್ಪು ದೋಷ ಇದ್ದರೆ ಕ್ಷಮಿಸ್ಬಿಡ್ಬೇಕು ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರ ಸಹಕಾರ ಆಗ್ತಾ ಇದೆ, ಎಲ್ಲರ ಸಹಕಾರ ಮಾಡ್ತಾರೆ ಅನ್ನೋ ಆಶಾಭಾವನೆ ನಮ್ಮಲ್ಲಿದೆ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಸಣ್ಣ ಸನ್ಮಾನ. ಯಾಕೆಂತೇಳಿ ಸೇರ್ಬೇಡಣ್ಣ, ಸೇರ್ಕಲ್ಲಳ್ಳಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಎಲ್ಲರಿಗೂ ಅತಿಶಯ ವ್ಯಕ್ತ ಆಗ್ತದೆ. ಯಾಕೆಂತೇಳಿದ್ರೆ ತಮ್ಮ 10 ವರ್ಷ ಅನ್ಸುತ್ತೆ ಮೋಸ್ಟ್ಲಿ ಅವನಿಗೆ. 4 ದಿನದಿಂದ ಅವನು ನಮ್ಮ ಜೊತೆ ಇದ್ದಾನೆ. ಯಾವುದೇ ಶಾಲೆಗೆ ಹೋಗಿಲ್ಲ ಅಂದರೆ ಏನೋ ರಜಾ ಅಂತ ಹೇಳ್ದ, ನಮಗಂತೂ ಹೇಳ್ದ, ಅದೇನು ರಜಾನೋ ಏನೋ ಗೊತ್ತಿಲ್ಲ ನಮಗೆ. ಆದರೆ ಅವ್ನು 4 ದಿನದಿಂದ ರಾತ್ರಿ ಹಗಲು ಅವ್ರ ಅಪ್ಪನ ಜೊತೆ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ಮಂಜುನಾಥ್, ಬೆಳೆಕರಳ್ಳಿ ಮಂಜುನಾಥ್ ಅವ್ರ ಮಗ. ಯಾಕೆ ಸನ್ಮಾನ ಮಾಡ್ತಾ ಇದ್ದೀವಿ ಅಂದರೆ ಈ ವಯಸ್ಸಿನಲ್ಲಿ ಅವನಿಗೆ ಸೇವೆಯನ್ನು ಮಾಡೋ ಶಕ್ತಿ ಇದೆ. ಆಮೇಲೆ ಚಪ್ಪಾಳೆ ಬರಲಿ, ಅವನಿಗೊಂದು ದೊಡ್ಡ ಚಪ್ಪಾಳೆ ಬರಲಿ. ಯಾಕೆಂದರೆ ಮುಂದೆ ಮಕ್ಕಳಿಗೆ ಒಂದು ಗೊತ್ತಾಗಲಿ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅವನು ಬೆಳಿಗ್ಗೆ 5 ಗಂಟೆಗೆ ರಾತ್ರಿ 12:30 1 ಗಂಟೆ ಆಯಿತು. ಅವಾಗ ಫೋನ್ ಮಾಡಿದಾಗ ಏನಂದ, ಅಣ್ಣ ನಿಮ್ಮ ಮನೆಗೆ ಹೋಗು ಅಂತ ಹೇಳಿದ್ರೆ, ಅಣ್ಣ ಹೋಗ್ಲೇಬೇಕಾ ಅಂದ. ಬಂದು ನನ್ನ ಹತ್ರ ಬಂದ, ಅವ್ರ ಅಪ್ಪನ ಕೆಳಗೆ ಹೋಯ್ದಾನೆ, ಕೆಳಗೆ ನನ್ನ ಹತ್ರ ಬಂದು ಹೋಗ್ಲೇಬೇಕಾ ಅಂದ. ಅಲ್ಲ ಹೋಗಲ್ಲೋ, ನಿಮ್ಮ ಅಪ್ಪ ಕರಿತಾ ಇದ್ದಾನೆ ಅಂದೆ. ಅಣ್ಣ ಮತ್ತೆ 5 ಗಂಟೆಗೆ ಫೋನ್ ಮಾಡೋದು ಮರಿಬೇಡ್ರಿ ಅಂದ. ಯಾಕೆಂದರೆ 4 ದಿವಸದಿಂದ 5 ಗಂಟೆಗೆ ಫೋನ್ ಮಾಡ್ತಾ ಇದ್ದಾನೆ ಅವ್ರ ಅಪ್ಪನಿಗೆ, ಏನು ಮಾಡ್ತಾ ಇದ್ದೆ, ಎದ್ದ ಅಂತ. ಆ ಕಾರಣಕ್ಕೋಸ್ಕರ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮನ್ನು ಓಡಾಡಿಕೊಂಡು ತುಂಬ ಅಚ್ಚುಕಟ್ಟಾಗಿ ಏನೇ ಹೇಳಿದ್ರು ಕೆಲಸವನ್ನು ಮಾಡ್ತಾನೆ. ಅದೇ ರೀತಿ ಇನ್ನು ಮುಂದಿನ ದಿನಗಳು ಎಲ್ಲ ಮಕ್ಕಳು ಈ ರೀತಿ ನಮ್ಮ ಜೊತೆ ಕೈ ಜೋಡಿಸಿ ಅನ್ನೋ ಉದ್ದೇಶದಿಂದ ಮಾತ್ರ ಸನ್ಮಾನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಲಿ ದಯಾಶಂಕರ್ ಆಚಾರ್ಯ ಅವರಿಗೆ. ಇಲ್ಲಿ ತನಕ ಎಲ್ಲ ನಮ್ಮ ಸಭಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆದಿದೆ. ಈ ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ಬಸವರಾಜ್ ಮಾಸ್ಟರ್ ಅವರಿಗೂ ಮತ್ತು ಲವಕುಮಾರ್ ಅವರಿಗೂ ಮತ್ತು ಹೇಮಂತ್ ಎಲ್ಲರಿಗೂ ಸಹಿತ ತುಂಬೂರಿದೆ ಧನ್ಯವಾದಗಳನ್ನು ಅರ್ಪಿಸ್ತಾ ಊಟ ತಯಾರಾಗಿದೆ. ದಯವಿಟ್ಟು ಎಲ್ಲರೂ ಬಫೆ ಸಿಸ್ಟಮ್ ತಟ್ಟೆಯನ್ನು ಸ್ಟೀಲ್ ತಟ್ಟೆಯನ್ನು ಮಾಡಿದ್ದೇವೆ. ಯಾರೂ ಸಹಿತ ಹಾಗೆ ಹೋಗಬಾರ್ದು. ತಟ್ಟೆಗಳನ್ನು ತೊಳೆದಿಟ್ಟಿರ್ತಾರೆ, ನೀವು ಅದನ್ನು ಊಟ ಮಾಡಿ ಮತ್ತೆ ಅವ್ರು ಹೆಂಗೆ ತೊಳೆದಿರ್ತಾರೋ ಅದೇ ರೀತಿ ನೀವು ತೊಳೆದಿಡಬೇಕು ಅಂತೇಳಿ ತಮ್ಮ ಎಲ್ಲರಿಗೂ ಸಹಿತ ಹೇಳ್ತಾ 3 ದಿನಗಳ ಕಾಲ ಬನ್ನಿ. ಈ 3 ದಿನಗಳ ಕಾಲ ತಮ್ಮ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಂದಿರ್ತಕ್ಕ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.